జీవ వైవిధ్యతను సంభ్రమిసుడు పండుదు ముఖ్యమంత్రులు పనొందుల్లేరు. ಪ್ರಕೃತಿನು ನಮ್ಮ ಅನುಭವಿಸಾವಡು. ಇಂದೇನು ಕೊರೋನಾ ಲಾಕ್ಡೌನ್ ನಂಗೆ ಕಲ್ಪಾದು ಕೊಡ್ತುಂಡು. ಅಂಚಾದು ನಮ್ಮ ಪರಿಸರನು ಓಡ್ತುನಡು. ಪ್ರಕೃತಿದೊಟ್ಟಿಗೆ ಬದುಕೊಡು ಪಂಡದು ಕೊಣಾಜೆ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾಲಯದ ಕುಲಪತಿಲು ಡಾಕ್ಟರ್ PS ಎಡಪಡಿತಾಯ ತೆರಿಪಾದಿರು. ಅದೊಂದು 1972 ಆಗೋ ಸ್ವಲ್ಪ ಒಂದು ಟರ್ನ್ಗೆ ಬಂತು. ಆದರೆ ಫಸ್ಟ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ 1974 ಅಲ್ಲಿ ಆಯಿತು ಅಂತ ಹೇಳ್ತಾರೆ ಅವರು. ಸೊ ಆ ರೀತಿ ನೋಡುವಾಗ ನಾವು ನಮ್ಮ ಭಾರತ ದೇಶಕ್ಕೆ ಬರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಈ ಥೀಮ್ ಏನಿದೆ, ಸೆಲೆಬ್ರೇಷನ್ ಆಫ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ 2020 ನೀವು ಇಲ್ಲಿ ಇವತ್ತು ಆಚರಿಸ್ತೀರಿ. ಈ ಒಂದು ಕರಿಛಾಯೆ ಉಂಟು ಕೋವಿಡ್-19. ನಾನದು ಕರಿಛಾಯೆ ಅಂತ ಅರ್ಥ ಮಾಡಿಕೊಳ್ಳೇ ಇಲ್ಲ. ಅದೊಂದು ಕ್ರೈಸಿಸ್. ಈ ಕ್ರೈಸಿಸ್ ನಮಗೆ ಅನ್ನೋನ್ ಅಪಾರ್ಚುನಿಟೀಸ್ ಅನ್ನು ತೆರೆದಿಟ್ಟಿದೆ ಅಂತ. ಬಟ್ ಈ ಅಪಾರ್ಚುನಿಟೀಸ್ ನಾವು ಬಯಸಿ ಬಂದವರಲ್ಲ. ದೀಸ್ ಅಪಾರ್ಚುನಿಟೀಸ್ ಆರ್ ಥ್ರಸ್ಟ್ ಅಪಾನ್ ಅಸ್. ಸೊ ಅದನ್ನು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇನೆ. ಥೀಮ್ ಅಂತೆ ಸೆಲೆಬ್ರೇಟ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಸಂಭ್ರಮಿಸಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದನ್ನು ಸಂಭ್ರಮಿಸಬೇಕು ಹೇಳುವಂಥದ್ದು ಥರ ಒಂದು ಥೀಮ್ ಇದ್ದು. ಕ್ಯಾಂಪೇನ್ ಅಥವಾ ಟ್ಯಾಗ್ಲೈನ್ ಅಂತಾರೆ ಟೈಮ್ ಫಾರ್ ನೇಚರ್. ನಾನು ನೋಡಿದ್ದೇನೆ, ಒಳ್ಳೆ ವಿಚಾರ ಮಾಡಲಿಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ನಾನು ಎಷ್ಟೋ ಸಂದರ್ಭದಲ್ಲಿ ಕುಲಪತಿ ಆಗೋ ಮೊದಲು ಕೂಡ ಯೋಗ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ. ನೀವು ನಿಮಗೆ ಪ್ರಾಯ ಜಾಸ್ತಿ ಆಗ್ತಾ ಬಂತು, ಈಗ ಯೋಗ ಮಾಡಬೇಕು ಅಂತ. ಯೋಗ ಟೀಚರ್ ಆದ ಯೋಗ ಫ್ರೆಂಡ್ ನಂದು ಡಾಕ್ಟರ್ ಕೃಷ್ಣ ಶರ್ಮಾ ಹೇಳಿದ್ರು ಕೂಡ ತಲೆಗೆ ಹಾಕೊಳ್ಳಿಲ್ಲ. ನಂದೇನು ಲಾಜಿಕ್ ಇದ್ದರೆ ಟೈಮ್ ಇಲ್ಲ ಅಂತ. ನಾನು ಯಾಕೆ ಟೈಮ್ ಇಲ್ಲ ಅಂದರೆ ಫೈಲ್ ಮುಗೀತಾ ಇಲ್ಲ. ರಿಜಿಸ್ಟರ್ ನೋಡ್ತಿದ್ದೆ 12 ಗಂಟೆ ಆಧಾರದ ಫೈಲ್ ಮುಗಿಯಲ್ಲ. ಮತ್ತು ಒಂದಿನ ಜ್ಞಾನೋದಯ ಆಯಿತು ನನಗೆ, ನೀನು ಫೈಲು ಕ್ಲಿಯರ್ ಮಾಡಲಿಕ್ಕೆ ಹುಟ್ಟಿದವ ಅಲ್ಲ, ನೀನು ಕ್ಲಿಯರ್ ಮಾಡಿದಷ್ಟು ಅದು ಬರ್ತಾ ಇರ್ತದೆ. ಇಟ್ ಜಸ್ಟ್ ಲೈಕ್ ಎ ಗಶಿಂಗ್ ರಿವರ್, ಹರಿತಾ ಇರ್ತದೆ. ಫೈಲ್ ಕ್ಲಿಯರ್ ಮಾಡೋದೇ ಕುಲ ಸಚಿವನ ಉದ್ದೇಶ ಅಲ್ಲ, ಅದು ಪ್ರಾಮುಖ್ಯವಾದ ಅಂಶ. ಅದು ಅದರ ಜೊತೆಗೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ. ಮಂಗಳೂರು ವಿಶ್ವವಿದ್ಯಾಲಯದ ಮುದ್ದಾಲಿಕೆಡು ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಕುಡ್ಲ ಘಟಕದ ಸಹಕಾರಡು ವಿಶ್ವವಿದ್ಯಾಲಯದ ಜೀವ ವಿಜ್ಞಾನ ವಿಭಾಗದ ವಟಾರಡು ಅಟನೆ ಮಲ್ತಿನ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಗುರುಕಾರನ್ನು ವಹಿಸೊಂದು ವಿಶ್ವವಿದ್ಯಾಲಯದ ಕುಲಪತಿಲು ಡಾಕ್ಟರ್ PS ಎಡಪಡಿತಾಯ ವಿಶ್ವ ಪರಿಸರ ದಿನಾಚರಣೆದ ಸಂದೇಶ ಕೊರಿಯರು. ಸಮುದ್ರದ ಬದಿಗೆ ಜಿಂಕೆ ಮರಿ ಓಡಾಡ್ತಾ ಇತ್ತು. ಅದರದ್ದೇ ಒಂದು ಭಯ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದ ಮೂಲಕ, ಅಲ್ಲಿ ಗೊತ್ತಾಯಿತು. ಆಮೇಲೆ ನೀವು ಹೇಳ್ತೀರಿ ಯಾವುದು ಲ್ಯಾಂಡ್ ಪೊಲ್ಯೂಷನ್, ನೆಲದ್ದು ಲಿಟರಿಂಗ್ ಆಫ್ ದಿ ಎನ್ವೈರ್ಮೆಂಟ್, ಅದು ಕಡಿಮೆ ಆಯಿತು ಲಾಕ್ಡೌನ್ ಪೀರಿಯಡಲ್ಲಿ. ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಯಿತು, ಕರ್ಕಶ ಶಬ್ದ ಇಲ್ಲ. ಹಾಗೆ ಏರ್ ಪೊಲ್ಯೂಷನ್, ಶುದ್ಧವಾದ ಗಾಳಿ ಬರುವಾಗ ಆಯಿತು. ಹಾಗೆ ನೀರು ಜಲಮಾಲಿನ್ಯ ಆಗುವಂಥದ್ದು, ವಾಟರ್ ಪೊಲ್ಯೂಷನ್ ಕೂಡ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅರ್ಥ, ನಮ್ಮ ಪ್ರೊಫೆಸರ್ KMB ಅಂತ ಕರಿತೇವೆ ನಾವು, KM ಬಾಲಕೃಷ್ಣ, ನಮ್ಮ ಆತ್ಮೀಯ ಮಿತ್ರರವರು, ಅವರು ಹೇಳಿದರು ಹಾವು ನಿಮಗೆ ಕಚ್ಚುವುದಿಲ್ಲ ಅಂತ, ಆದರೆ ಅದಕ್ಕೆ ತೊಂದರೆ ಕೊಟ್ಟರೆ ಕಚ್ಚುತ್ತೆ ಅಂತ. ಮತ್ತೊಂದು ರೆಸ್ಪೆಕ್ಟ್ಫುಲ್ ಫಿಯರ್ ಇರಬೇಕು. ನೀವು ಪ್ರಕೃತಿಯನ್ನು ನೀವು ಆರಾಧಿಸಬೇಕಾದ್ರೆ, ನಿಸರ್ಗವನ್ನು ಪ್ರೀತಿಸಬೇಕಾದ್ರೆ, ಸಹಬಾಳ್ವೆ ಮಾಡಬೇಕಾದ್ರೆ ಒಂದು ರೀತಿಯ ಭಯ, ಭಕ್ತಿ, ಗೌರವ ಹೇಳ್ತೇವೆ. ಭಯ ಫಸ್ಟಿಗೆ ಸ್ಟಾರ್ಟ್ ಆಗುತ್ತೆ. ತಂದೆ ತಾಯಿ ಆದಲೂ ಒಂದು ಭಯ ಇರುತ್ತೆ, ಯಾಕಂದರೆ ಒಂದು ಪಾಸಿಟಿವ್ ಫಿಯರ್, ಅದು ರೆಸ್ಪೆಕ್ಟ್ಫುಲ್ ಫಿಯರ್ ಅಂತ ಕರಿತೇನೆ ನಾನು. ಆ ರೀತಿ ನಮ್ಮ ನೇಚರ್ ಬಗ್ಗೆ, ಈ ಬಯೋಡೈವರ್ಸಿಟಿಯಲ್ಲಿ ಈ ಪರಿಸರ ಅಂತ ಹೇಳೋದು ನನಗೆ ಮಾತ್ರ ಅಲ್ಲ, ಮನುಕುಲಕ್ಕೆ ಮಾತ್ರ ಅಲ್ಲ, ಮನುಕುಲ ಯಶಸ್ವಿಯಾಗಿ ಮರ್ಯಾದೆಯಲ್ಲಿ ಒಂದು 10 ಜನ ಮೆಚ್ಚುವಾಗೆ ಈ ಸಂಸಾರ ನಿಜವಾಗಿ ಸಂಸಾರ ಸಾಗರ ಅಂತ ಹೇಳ್ತೇವೆ, ಅದು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಗ್ರೀಡ್ ಅಲ್ಲ, ನೀಡ್ ಮತ್ತು ಸಹಬಾಳ್ವೆ, ಕೋ ಎಕ್ಸಿಸ್ಟೆನ್ಸ್. ನಮ್ಮ ರಿಜಿಸ್ಟ್ರಾರ್ ಶ್ರೀ ರಾಜು ಮೊಗವೀರರು ಹೇಳಿದಾಗೆ ಕೋ ಎಕ್ಸಿಸ್ಟೆನ್ಸ್ ಕಲಿಬೇಕಾಗತ್ತೆ. ಇದು ಕಲಿಬೇಕಾದ್ರೆ ಅಹಂ ಬಿಡಬೇಕಾಗತ್ತೆ. ನಾನೇ ನನಗೆ ಈ ಪೃಥ್ವಿ ಅಲ್ಲ, ನನ್ನ ಜೊತೆಗೆ ಅನೇಕ ಜನ ಇದ್ದಾರೆ ಅಂತ. ಕೇವಲ 2 ಲಕ್ಷ ವರ್ಷಗಳ ನಂತರ ನಾವು ಇಲ್ಲಿರುವಂಥದ್ದು ಅಂತ ಹೇಳಿದರು. ಈಗಾಗಲೇ ಮಂಜುನಾಥ್ ಹೇಳಿದರು, ಅದನ್ನೇ ಈಕೋ ಮಾಡಿದರು ರಿಜಿಸ್ಟ್ರಾರ್ ಅವರು. ಆ ರೀತಿಯಲ್ಲಿ ನೋಡುವಾಗ ಸಂಶಯ ಬರುತ್ತೆ, ಈ ನಿಜವಾದ ವಾಸಿಗಳು ಯಾರು, ವೈರಸ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ನಾವು ತದನಂತರ ಬಂದವರು, ನಾವು ಅದನ್ನು ಓಡಿಸ್ಲಿಕ್ಕೆ ನೋಡಿದರೆ ಅದು ಬೆಂಡ್ ಆಗುತ್ತೆ. ಯು ಕ್ಯಾನ್ ಬಿ ಪುಶ್ ಟು ದ ವಾಲ್, ಬಿಯಾಂಡ್ ದ್ಯಾಟ್ ನೋ ಯು ಹ್ಯಾವ್ ಟು ರಿಯಾಕ್ಟ್ ಅಲ್ವಾ. ಸೊ ಇಂಥ ಪರಿಸ್ಥಿತಿ ಕೋವಿಡ್-19 ಅಂತ ನಮಗೆ ಕಲಿಸಿಕೊಟ್ಟಿದೆ. ಯಾವ ಪಠ್ಯ ಪುಸ್ತಕದಲ್ಲಿ ಇಲ್ಲದ್ದು, ಯಾರ ಪಾಠ ಪ್ರವಚನದಲ್ಲಿ ಒಳಗೊಳ್ಳದ್ದು, ಯಾವ ಧರ್ಮಗ್ರಂಥದಲ್ಲಿ ಇಲ್ಲದ್ದು, ಯಾರೇ ಧರ್ಮಗುರುಗಳು ಹೇಳಿಕೊಡದ್ದು ನಮಗೆ ಪಾಠ ಮಾಡಿದ ವಿಶ್ವಗುರು ಯಾವುದಂದರೆ ಕೋವಿಡ್-19 ಅಂತ ನಾನು ಅರ್ಥ ಮಾಡಿಕೊಂಡೆ. ಲಾಕ್ಡೌನ್ ಪೀರಿಯಡಲ್ಲಿ ನಮ್ಮ ಮನಸ್ಸು ತೆರಿಬೇಕು. ಕೊನೆಗೆ ಏನದು ಸೂತ್ರ ಹೇಳಿತು ಅಂತ ಹೇಳಿದ್ರೆ, ಮನುಷ್ಯ ನೀನು ಹೋದರೆ ಹೋದೇನು ಅಂತ ದಾಸರು ಹೇಳಿದರು. ಕೋವಿಡ್-19 ಹೇಳಿತ್ತು, ಮನುಷ್ಯ ನೀನು ಅರ್ಥ ಮಾಡ್ಕೋ 6 ಫೀಟ್ 3 ಫೀಟ್ ಅಂತ, 6 ಫೀಟ್ ಉದ್ದ 3 ಫೀಟ್ ಅಗಲ, ಅಲ್ಲಿಗೆ ಎಲ್ಲರೂ ಹೋಗುವಂಥದ್ದು ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಆಗುತ್ತೆ. ಏನಂತ ಹೇಳಿದ್ರೆ, ಕೋವಿಡ್-19 ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಈಕ್ವಲೈಸರ್ ಆಫ್ ಆಲ್ ಟೈಮ್ಸ್ ಅಂತ.
ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ, ಮತ್ತು ಯಾವುದೂ ಅಲ್ಲ. ಬಿಗ್ಗೆಸ್ಟ್ ಈಕ್ವಲೈಸರ್ ಒಂದು ಬರುವಂಥದ್ದು ಮಾನವತಾವಾದಿ, ಶ್ರೇಷ್ಠ ಮಾನವತಾವಾದಿ ಅಂದರೆ ಕೋವಿಡ್-19 ನಾವು ನೆಗೆಟಿವ್ ಆಗಿ ನೋಡ್ತೇವೆ. ಆದ ಕಾರಣ ಈ ಹಾವು ನೀವು ಉಪದ್ರ ಮಾಡದೆ ಕಚ್ಚಿದ್ರೆ ಮನುಷ್ಯರಿಂದ ಹೆದರಿ ಮನುಷ್ಯ ಕಚ್ಚುವ ಮೊದಲು ನಾನೇ ಕಚ್ಚುತ್ತೇನೆ ಅಂತ ಹೇಳುವಂಥ ಪ್ರಿಯಂಪ್ಟಿವ್ ಮೂವ್ ಮಾಡಿರ್ತದೆ. ಆದ ಕಾರಣ ಅದಕ್ಕೆ ತೊಂದರೆ ಕೊಡಬೇಡಿ ಅಂತ ಬಾರು ಹೇಳಿದರು. ನಾನೊಂದು 2-3 ದಿವಸದಿಂದ ಭಾಳ ಮಾನಸಿಕವಾಗಿ ನೊಂದುಕೊಂಡಿದ್ದೇನೆ. ಕಾರಣ ಏನಂತೇಳಿ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಯಾಕಂದರೆ ಮೊನ್ನೊಂದು ದಿವಸ ಗೊತ್ತಾಯಿತು, ಅನಾನಸಿನ ಒಳಗಡೆ ಪಟಾಕಿ ಇಟ್ಟು ಆನೆಗೆ ತಿನ್ನಿಸಿ ಅದು ಒಳಗಡೆ ಓಡೋದು ತಡ್ಕೊಳ್ಳಿಕ್ಕಾಗದ ನೀರಿಗೆ ಬಂದು ಪ್ರಾಣ ಬಿಡ್ತದೆ ಪ್ರೆಗ್ನೆಂಟ್ ಎಲಿಫೆಂಟ್. ಈಗಲೂ ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬರೋದಲ್ಲ, ಈ ಮನುಷ್ಯರನ್ನು ಏನು ಮಾಡಬೇಕು ಗೊತ್ತಾಗಲ್ಲ, ಇನ್ಕ್ಲೂಡಿಂಗ್ ಎಡಪಡಿತಾಯ. ಅದು ಇವತ್ತು ನಾನು ಪುನಃ ಪೇಪರಲ್ಲಿ ನೋಡ್ತಾ ಇದ್ದೇನೆ, ಇನ್ನೊಂದು ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಬೆಲ್ಲದಲ್ಲಿ ಇಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಂಥ ಮನುಷ್ಯರು ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳುವಂಥದ್ದು ಕೋವಿಡ್-19ನಲ್ಲಿ ನನಗೆ ಜ್ಞಾನೋದಯ ಕಂಡುಕೊಂಡದ್ದು, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಅಂತ. ಇದಕ್ಕೆ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಇಂಥ ಒಂದು ಪ್ರೆಗ್ನೆಂಟ್ ಎಲಿಫೆಂಟನ್ನು ಈ ರೀತಿ ಕೊಲ್ಲುವಂಥ ಮನುಷ್ಯರ ಹೃದಯ ಯಾವ ರೀತಿಯಲ್ಲಿ ಇರುತ್ತೆ. ಕೋವಿಡ್-19 ಅವ್ರನ್ನ ಅಟ್ಯಾಕ್ ಮಾಡಿಯೂ ಪ್ರಯೋಜನ ಇಲ್ಲ. ಯಾಕಂದರೆ ದೊಡ್ಡ ವೈರಸ್ಸು, ಈ ಕೋವಿಡ್-19 ದೊಡ್ಡ ವೈರಸ್ಸು ಇಂಥ ಮನುಷ್ಯರು ಅಂತ ಹೇಳುವಂಥ ಅರ್ಥ ಮಾಡ್ಕೊಳ್ತೇನೆ. ಇಂಥವ್ರಿರುವಾಗ ಬಯೋಡೈವರ್ಸಿಟಿ ಯಾವ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ಎಲ್ಲರೂ ನಾವು ಜೊತೆಗೆ ಬದುಕುವಂಥದ್ದು ಬಯೋಡೈವರ್ಸಿಟಿ ಇಲ್ಲಿರುವಂಥದ್ದು. ಸೊ ಅದನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ಹೇಳ್ತಾರೆ, ಸೆಲೆಬ್ರೇಟ್ ಬಯೋಡೈವರ್ಸಿಟಿ, ಟೈಮ್ ಫಾರ್ ನೇಚರ್. ಇಂಥದ್ದನ್ನು ತಿಳ್ಕೊಳ್ಳಿಕ್ಕೆ, ಆತ್ಮಶೋಧನೆ ಮಾಡಲಿಕ್ಕೆ ಟೈಮ್ ನಿಗದಿಪಡಿಸಿಕೊಳ್ಳಿ. ನೀವು ಪ್ರಕೃತಿ ಸಮಯ ಅಂತ ಕರೀತಾರೆ, ಟೈಮ್ ಫಾರ್ ನೇಚರ್. ಇದಕ್ಕೆ ಮುಡಿಪಾಗಿಡಬೇಕು, ನಾವು ಮೀಸಲಿಡಬೇಕು. ಆಗ ಮಾತ್ರ ಯು ಕ್ಯಾನ್ ಕನ್ಸರ್ವ್ ಬಯೋಡೈವರ್ಸಿಟಿ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಕ್ಯಾನ್ ಬಿ ರಿಯಾಲಿಟಿ. ಪೂತಗೈಕ್ ನೀರು ಮೈಪ್ನ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಉದಿಪನ ಮಲ್ತಿನ ಡಾಕ್ಟರ್ PS ಎಡಪಡಿತಾಯ ಲಾಕ್ಡೌನ್ ದಾತ್ರ ಪರಿಸರ ನೈರ್ಮಲ್ಯದ ಬಗೆಟ್ ತಾನು ಅನುಭವಿಸಾಯನ ವಿಷಯಲೆಂತೆರಿಪ ಒಂದು ಪರಿಸರದ ಬಗೆಟ್ ಸಂದೇಶ ಕೊರಿಯರು. ಪುಸ್ತಕದ ಬುಕ್ಕೆ ಕೊಟ್ಟರು, ಭಾಳ ಚೆನ್ನಾಗಿ ಆಗಿದೆ. ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ಇಲ್ಲ, ಬಿಕಾಸ್ ಇದು ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಅಂತ ನಾನು ಬಂದ ಕೂಡ ಅನೌನ್ಸ್ ಮಾಡಿದ್ದೇನೆ. ಆಮೇಲೆ ನಮ್ಮ ಡಾಕ್ಟರ್ ರಾಜು ಚಲಣ ಅವರು ಅದರ ಬಗ್ಗೆ ಬಹಳ ಗಮನ ಹರಿಸ್ತಾರೆ. ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಹೋದಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಎನ್ವೈರ್ಮೆಂಟ್ ಇದು ಯಾವಾಗಲೂ ಇಟ್ ಶುಡ್ ಎಮರ್ಜ್ ಫ್ರಮ್ ದ ಬಾಟಮ್ ಆಫ್ ಯುವರ್ ಹಾರ್ಟ್. ಇಂಜೆಕ್ಟ್ ಮಾಡಿ ಆಗೋದಿಲ್ಲ, ಪುಸ್ತಕದಲ್ಲಿ ಪಾಠ ಪ್ರವಚನಗಳ ಮೂಲಕ ಆಗೋದಿಲ್ಲ. ಸ್ವಯಂ ಪ್ರೇರಣೆಗೊಳ್ಳಬೇಕು, ನಾವು ಸ್ವಯಂ ಪ್ರೇರಿತರಾಗಿ ನಾನು ಮಾಡುವಂಥದ್ದು. ಅವ್ರು ಹೇಳ್ತಾರೆ, ಕುಲಪತಿ ಹೇಳ್ತಾರೆ, ಕುಲಸಚಿವರು ಮೆಮೊ ಕೊಡ್ಬೋದು. ಇದಕ್ಕೆ ಭಯಭೀತರಾಗಿ ನಾವು ಮಾಡೋದಲ್ಲ. ನನ್ನ ಧರ್ಮ, ಇದು ನನ್ನ ಕರ್ತವ್ಯ, ಎಲ್ಲರ ಜೊತೆಗೆ ನಾನು ಬದುಕಬೇಕಾಗತ್ತೆ ಅಂತ ಸಂದರ್ಭ ಕೋವಿಡ್-19 ಹೇಳಿಕೊಟ್ಟಿದೆ, ಈ ಪ್ಯಾಂಡಮಿಕ್. ಆದ ಕಾರಣ ಈ ಪ್ಲಾಂಟೇಶನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೂಟ್ ಈಲ್ಡಿಂಗ್ ಸ್ಯಾಪ್ಲಿಂಗ್ಸ್ ಹೇಳುವಂಥದ್ದು ಭಾಳ ಅರ್ಥಪೂರ್ಣವಾದ್ದು, ನನಗೆ ಭಾಳ ಇಷ್ಟವಾದದ್ದು. ಐ ಶುಡ್ ರಿಯಲಿ ಕಂಗ್ರ್ಯಾಚುಲೇಟ್ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಆ್ಯಂಡ್ ಇಸ್ ಟೀಮ್, ಬಿಕಾಸ್ ಇಲ್ಲಿ ಇಂಥದ್ದು ಕೊಟ್ಟ ಕೂಡಲೇ ಇದನ್ನು ಯಾರು ಕೊಲ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರು, ಮೇಡಮ್ ಹೇಳಿದರು, ವಿಶಾಲಾಕ್ಷಿ ಅವರು, ನನಗೆ ನೇರಳೆ ಗಿಡ ಬೇಕು. ಇದರ ಅರ್ಥ ಅವರು ಪ್ರೀತಿಸಿ ಬಯಸಿ ಕೊಂಡೋದದ್ದನ್ನು ಖಂಡಿತ ಅವರು ಹಾಳು ಮಾಡೋದಿಲ್ಲ. ಅದು ಬಯಸ್ತಿ ಅವ್ರು ನೆಡ್ತಾರೆ. ಇಲ್ಲಿರುವಂಥದ್ದು ಆ ಗಿಡ ನೆಡುವುದಲ್ಲ, ಅದನ್ನು ಪೋಷಿಸಬೇಕು, ರಕ್ಷಿಸಬೇಕು, ಬೆಳೆಸಬೇಕು, ಕಾಪಾಡಬೇಕು. ಆಗ ಒಂದು ಮಗುವನ್ನು ಕೂಡ ಅದಕ್ಕೆ ಈ ಭೂಮಿಗೆ ಬರಲಿಕ್ಕೆ ಹೇಳಿ ನಾವು ರಕ್ಷಿಸ್ತೇವಲ್ಲ, ಅದಕ್ಕಿಂತ ಜಾಸ್ತಿ ಒಂದು ಮಗುವಿಗೆ ಅನ್ಯಾಯ ಆದರೆ ನನಗೆ ಅಷ್ಟು ಬೇಸರ ಆಗೋದಿಲ್ಲ. ಒಂದು ಗಿಡಕ್ಕೆ ಅಥವಾ ಏನು ಮಾಡೋದು, ಒಂದು ಇನ್ನೋಸೆಂಟ್ ಪ್ರಾಣಿ, ಒಂದು ಪಕ್ಷಿಗೆ ತೊಂದರೆ ಆದರೆ ಕಷ್ಟ ಆಗುತ್ತೆ. ನನ್ನ ಮನೆಯಲ್ಲಿ ಯಾವಾಗಲೂ 6:15 ನಾನು ಹೇಳದಿದ್ದರೆ ನಾನು ಬಿಡೋದಿಲ್ಲ. ಯಾವುದು ನವಿಲು 7-8 ನವಿಲು ಬಂದು ನನ್ನ ಬೆಡ್ರೂಮ್ ಹೊರಗಡೆ ಎಲ್ಲಿ ಮಲಗ್ತೇನೆ ಅದು ಗೊತ್ತಿರುತ್ತೆ, ಆದರೆ ಹೊರಗಡೆ ಸಿಕ್ಕಾಬಟ್ಟೆ ನಾಯ್ಸ್ ಮಾಡ್ತದೆ, ಬೆಕ್ಕು ಹತ್ತಾಗೆ ಹತ್ತು ಬಿಡ್ತದೆ. ಸೊ ನಾನು ಗೋಧಿ ಹಾಕ್ತೇನೆ, ಸಾಧಾರಣ ಒಂದು ಅರ್ಧ kg ಗೋಧಿ ಅದಕ್ಕೆ ಹಾಕ್ತೇನೆ. ಈಗೇನಾಗಿದೆ, ಅದರ ಜೊತೆಗೆ ಬೆರೆಲ್ಲ ಬರುತ್ತೆ. ಗುಬ್ಬಚ್ಚಿ ಎಲ್ಲಿ ಇಲ್ಲ, ಇವತ್ತು ಒಂದು 2-3 ಗುಬ್ಬಚ್ಚಿ ಬರ್ತಾ ಉಂಟು. ನನಗೆ ಅದು ಭಾಳ ಆಶ್ಚರ್ಯ. ಅಂತೇಳಿದರೆ ಇಲ್ಲಿಯ ಫ್ಲೋರಾ ಫೌನಾ ಸರ್ವೆ ಮಾಡಿದ್ದೀರಿ ನೀವು, ಈ ಗುಬ್ಬಚ್ಚಿ ಇಲ್ಲ. ಗುಬ್ಬಚ್ಚಿ ಗೂಡು ಅಂತ ಒಬ್ಬರು ಈ ಹಳೆ ವಿದ್ಯಾರ್ಥಿ ಒಂದು ಅಸೋಸಿಯೇಷನ್ ಮಾಡಿದ್ದಾರೆ, ಅವರೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ಬಯೋಡೈವರ್ಸಿಟಿ ಪಾಯಿಂಟಿಂದ. ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದರೆ ಅದನ್ನು ಮಾಡುವಂತಾಗುವಂಥದ್ದು ಆ ರೀತಿ. ಅದಲ್ಲದೆ ಸಮ್ಮರ್ ಟೈಮಲ್ಲಿ ನಾವು ಇದರಲ್ಲಿ ಯಾವುದು ನಿಮ್ಮ ಕೋಕೋನಟ್ ಇದರಲ್ಲಿ ಕವರಲ್ಲಿ ಅದರಲ್ಲಿ ತಿಪ್ಪಿ ಅಂತ ಹೇಳ್ತೇವೆ ನೋಡಿ, ಅದರಲ್ಲಿ ನೀರಿಡ್ತಾ ಹೋಗ್ತೇನೆ ನಾನು ಬೇರೆ ಬೇರೆ ಕಡೆ. ಅದು ಯಾವುದಾದ್ರು ಕುಡಿತಾ ಇಲ್ಲ, ಹಾವು ಬಂದಾದರೂ ಕುಡಿತದೆ, ಅಂದರೆ ಯಾವುದೋ ಏನು ಮಾಡ್ತದೆ ಗೊತ್ತಾಗೋದಿಲ್ಲ. ಈ ರೀತಿ ಮಾಡಿ ನಮಗೇನಾಗಬೇಕು ಅಂತಿಲ್ಲ, ಆ ಒಂದು ಸಮಾಧಾನ ಆಗುವಂಥದ್ದು. ಇಂಥದ್ದಾಗುವಾಗ ಇಂಥ ಗಿಡ ನೆಟ್ಟರೆ ಕೆಲವೊಮ್ಮೆ ಫ್ರೂಟ್ ಕೊಡಲಿಕ್ಕಿಲ್ಲ, ಆದರೆ ನೆರಳು ಕೊಡ್ತದೆ, ನೆನಪಿಟ್ಟುಕೊಳ್ಳಿ. ಆದರೆ ಮನುಷ್ಯರಿಗೆ ನಾನು ತುಂಬ ಜನಕ್ಕೆ ಉಪಕಾರ ಮಾಡಿದ್ದೇನೆ. ಅವ್ರು ನನಗೆ ಉಪಕಾರ ಮಾಡಬೇಕೆಂದು ಬಯಸುವುದಿಲ್ಲ, ನನ್ನ ಮಕ್ಕಳಿಗೆ ಮಾಡಬೇಕೆಂದು ಬಯಸುವುದಿಲ್ಲ, ಇತರರಿಗೆ ಮಾಡಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಹೆಲ್ಪ್ ಮಾಡ್ತಿರುವಂಥದ್ದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಾನು ಎಕ್ಸ್ಪೆಕ್ಟ್ ಮಾಡಿದರೆ ಹೋಯಿತು. ಆದ ಕಾರಣ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಅಂತ ಹೇಳ್ತೇವೆ ನಾವು.
ನೇಚರಿನಿಂದ ಇಷ್ಟೊತ್ತು ಪಡ್ಕೊಂಡು ನಾನು ಇಷ್ಟೊತ್ತು ಬದುಕ್ತೇನೆ, ನಾನು ಉಸಿರಾಡ್ತೇನೆ ಅಂತ ಹೇಳಿದ್ರೆ ನೇಚರಿಂದ ತಿಳ್ಕೊಂಡಂಥ ಋಣವನ್ನು ಅದನ್ನು ಋಣಮುಕ್ತನಾಗಲಿ ಸಾಧ್ಯವೇ ಇಲ್ಲ. ನಾನು ಕೊಡ್ತಾ ಬರಬೇಕು. ಪಡ್ಕೊಂಡದ್ದು ಜಾಸ್ತಿ ಇರುತ್ತೆ, ಕೊಟ್ಟದ್ದು ಭಾಳ ಕಡಿಮೆ. ಆದ ಕಾರಣ ಕೊನೆಯ ಉಸಿರಿನ ತನಕ ನಾವು ಇಂಥ ಒಂದು ಪ್ರಕೃತಿಯನ್ನು ಆರಾಧಿಸೋದು ಮಾತ್ರ ಅಲ್ಲ, ಪ್ರೀತಿಸಬೇಕು, ಗೌರವಿಸಬೇಕು, ಅದರ ಜೊತೆಗೆ ಬದುಕಲಿಕ್ಕೆ ಕಲಿಬೇಕು, ಇನ್ನೊಬ್ಬರಿಗೆ ಬದುಕಿಸಲಿಕ್ಕೆ ಪ್ರೇರಣೆ ಕೊಡಬೇಕು. ಒಳ್ಳೆ ಎನ್ವೈರ್ಮೆಂಟ್ ಡೇ ದಿವಸ ನಾವು ಮಾಡ್ತಿರೋಂಥದ್ದು ಅದು. ಇದು ಕೇವಲ ರಿಜಿಸ್ಟ್ರಾರ್ ಹೇಳಿದಾಗೆ ಒಂದು ದಿವಸಕ್ಕೆ ಸೀಮಿತ ಆಗಬಾರದು, ಖಾಲಿ ಸಾಂಕೇತಿಕ ಅಲ್ಲ, ಪ್ರತಿ ದಿವಸ ಪ್ರತಿ ನಿಮಿಷ ನಾವು ಮಾಡ್ತಾ ಇರಬೇಕು. ಇವತ್ತಿಗೆ ಹೋಗಿ ನಾನು ಹೇಳ್ತಾ ಇರೋದು, ನಿನ್ನೆ ಮಧ್ಯಾಹ್ನದ ಹೊತ್ತು ನಾನು ನೋಡಿದ್ರೆ ನಿನ್ನೆ ಹೇಳಲಿಲ್ಲ, ನಮ್ಮಲ್ಲಿ ಒಬ್ಬಳು ಕೆಲಸಕ್ಕೆ ಬರ್ತಾಳೆ, ಅವಳು ಬಟ್ಟೆ ವಾಶ್ ಮಾಡುವವಳು. ನಾನು ಹೋಗಿ ನೋಡಿದ್ರೆ ಒಂದು ಗ್ಲಿಮ್ಸ್ ಹೊಡೆದೆ, ಗೊತ್ತಾಯಿತು ಏನು, ಬಕೆಟ್ ಆನ್ ಇರುತ್ತೆ, ನೀರು ಇರ್ತಾ ಇರ್ತದೆ, ಇಲ್ಲಿ ವಾಶ್ ಮಾಡ್ತಾ ಇರ್ತದೆ, ದರ ಹೋಗ್ತಾ ಇರ್ತದೆ. ಅವರ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂತಾರೆ, ಕುಲಪತಿಗಳ ಬಂಗ್ಲೆ, ಅವರಿಗೆ ಬೇಕಾದಷ್ಟು ಶ್ರೀಮಂತರು, ಅವರೇ ಇಲ್ಲಿ ಮುಖ್ಯಸ್ಥರು, ಯಜಮಾನರು, ಏನು ಮಾಡಿದ್ರು ತೊಂದರೆ ಇಲ್ಲ, ಅವರ ಮನೆಯಲ್ಲಿ ಕೆಲಸ ಮಾಡೋಳು, ನಾನು ಏನು ಬೇಕಾದರೂ ಮಾಡಬಹುದು, ಯಾರು ಕೇಳೋವರಿಲ್ಲ ಹೇಳೋವರಿಲ್ಲ. ನೀರು ಇದಕ್ಕೆ ಹೇಳುವಂಥದ್ದು ಇಂಟೆಲಿಜೆನ್ಸ್ ಅಂತ. ಉದಾಹರಣೆ, ನೀವು ಹೋಟೆಲ್ ರೂಮ್ ಮಾಡ್ತೀರಿ, 3,000 ರೂಪಾಯಿ ಕೊಡ್ತೇನೆ ಅಂತೇಳಿ ಹೊರಗಡೆ ಹೋಗುವಾಗ ಎಲ್ಲ ಟ್ಯಾಪು ಆನ್ ಮಾಡಿ, ಲೈಟು ಅದೆಲ್ಲ ಆನ್ ಮಾಡಿ ಹೋದರೆ, ಅವರು ಬುದ್ಧಿವಂತರು, ಈಗ ಮೆಕ್ಯಾನಿಸಮ್ ಸೆನ್ಸರ್ಸ್ ಎಲ್ಲ ಮಾಡಿದ್ದಾರೆ, ಅದು ಬೇರೆ ವಿಚಾರ. ತಿಳಿದ್ರೆ ನಮ್ಮ ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್. ಆದ ಕಾರಣ ಸ್ವಯಂ ಪ್ರೇರಣೆಯಿಂದ ಮಾಡಿದರೆ ಮಾತ್ರ ಆಗುತ್ತೆ, ಭಾಷಣ ಕೇಳಿ ಆಗೋದಿಲ್ಲ. ಇವತ್ತೊಂದು ದಿವಸ ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿವಸ ಮಾಡಿ ಪ್ರಯೋಜನ ಇಲ್ಲ. ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ UNEP ಹೇಳ್ತೇವೆ ನಾವು, UNEP, ಅದು ಕೂಡ ಹೇಳ್ತಾ ಇರುವಂಥದ್ದಷ್ಟೇ, ಮನುಷ್ಯನ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು, ಚೇಂಜ್ ಅಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಅಂಥದ್ದು ನಾವು ಮಾಡಿದರೆ ಸಾರ್ಥಕ ಆಗುತ್ತೆ. ಈ ಒಂದು ಪ್ಲಾಂಟೇಷನ್ ಇದು ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೂಟ್ ಈಲ್ಡಿಂಗ್ ಸ್ಯಾಪ್ಲಿಂಗ್ಸ್ ಹೇಳಿದ್ರಲ್ಲ, ಭಾಳ ಚೆನ್ನಾಗಿ ಆಗುವಂಥದ್ದು. ಮತ್ತು ಇವತ್ತು ನಾವು ರೂರಲ್ ಇಂಡಿಯಾ ರಿಯಲ್ ಇಂಡಿಯಾ ಹೇಳ್ತಿದ್ದೆವು, ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಡೆಮೋಗ್ರಫಿಕ್ ಡಿವಿಡೆಂಡ್ ಆಗಿ ಯಂಗ್ ಇಂಡಿಯಾ ಈಸ್ ರಿಯಲ್ ಇಂಡಿಯಾ. ಆದ ಕಾರಣ ಈ ಮಕ್ಕಳು ಬಂದಿದ್ದಾರೆ, ಅವರ ಮೇಲೆ ನನಗೆ ಭಾಳ ಅಭಿಮಾನ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡೋದಲ್ಲ, ಅಗರಬತ್ತಿ ಹಚ್ಚುವುದಲ್ಲ, ಆಮೇಲೆ ಈವ್ನಿಂಗ್ ಏನು ಸಂಭ್ರಮಿಸುವುದಲ್ಲ. ಪ್ರತಿಯೊಂದು ಮಗು ಕೂಡ ನನ್ನ ಮನೆಯಲ್ಲಿ ಆಗ್ತಾ ಇತ್ತು. ಇದು ಬರೋ ಮೊದಲೇ ನನ್ನ ಮಗಳು ವಿಶ್ವಮಂಗಳದಲ್ಲಿ ಓದಿದವಳು, ಅವಳ ಬರ್ತ್ಡೇಗೆ ಫಸ್ಟ್ ಒಂದು ಸಸಿ ನೆಡುವಂಥದ್ದು, ಅದು ತುಳಸಿ ಗಿಡ ಕೂಡ ಆಗ್ಬೋದು, ಮೆಡಿಸಿನಲ್ ಪ್ಲ್ಯಾಂಟ್ ಆಗ್ಬೋದು, ಇಟ್ಟು ಆ ನಂತರ ಅದು ಗಟ್ಟಿಯಾಗೋ ತನಕ ಅದು ಸ್ಕೂಲಿಗೆ ಹೋಗುವಾಗ ಒಂದೊಂದು ಲೋಟ ನೀರು ಹಾಕಿ ಹೋಗೋದು. ಅಪ್ಪನಿಗೆ ಒಂದು ಗ್ಲಾಸ್ ನೀರು ಕೊಡೋದು ತೊಂದರೆ ಇಲ್ಲ, ಆ ಗಿಡಕ್ಕೆ ಹಾಕಿ ಹೋಗಬೇಕು ಅಂತ ಹೇಳ್ತಿದ್ದೆ ನಾನು. ಇದು ಬರ್ತ್ಡೇ ದಿವಸ ಪ್ರತಿಯೊಂದು ಮಗು ಮಾಡಬೇಕಾದ ಈ ರೀತಿಯ ಮನಸ್ಥಿತಿ ಆಗಬೇಕಾಗತ್ತೆ. ಇಟ್ ಈಸ್ ಎ ಕೈಂಡ್ ಆಫ್ ಮೆಂಟಲ್ ರೆವಲ್ಯೂಷನ್ ಆಗಬೇಕು, ದೆನ್ ಓನ್ಲಿ ನಾವು ಏನು ಬಯಸ್ತೇವೆ ಅದಾಗ್ತದೆ. ಸೊ ವಿ ಹ್ಯಾವ್ ಟು ಪ್ರಿಸರ್ವ್ ಫಾರ್ ಪೋಸ್ಟರಿಟಿ, ಮುಂದಿನ ಜನಾಂಗಕ್ಕೆ ಸಿಗುವಾಗೆ ಮಾಡಬೇಕು. ಲೈಫ್ ವಿಲ್ ನಾಟ್ ಬಿ ದ ಸೇಮ್ ಅಗೈನ್ ಅಂತ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ COVID-19 ಆದ ಕಾರಣ. ಪೋಸ್ಟ್ COVID-19 ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್. ಯಾಕಂದರೆ ಈವನ್ ಪಾಠ ಪ್ರವಚನ ಚೇಂಜ್ ಆಗುತ್ತೆ. 1/3 ಆಗ್ಬೋದು, 1/3 ಆನ್ಲೈನ್ ಕಂಪಲ್ಸರಿ ಪ್ರತಿ ಕೋರ್ಸಲ್ಲಿ, 1/3 ಕ್ಲಾಸ್ ರೂಮ್ ಟೀಚಿಂಗ್, 1/3 ಎಕ್ಸ್ಪೀರಿಯನ್ಷಿಯಲ್ ಆರ್ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್, ಹ್ಯಾಂಡ್ಸ್ ಆನ್ ಲರ್ನಿಂಗ್. ಇವತ್ತು ನೋಡಿ, ಕಾರ್ಯಕ್ರಮ ನಮ್ಮ ರಿಜಿಸ್ಟ್ರಾರ್ ಹೇಳಿದಾಗ ನಿಮಗೆ ಪ್ರೇರಣೆ ಕೊಟ್ಟಾಗ ಹೊರಗಡೆ ಮಾಡಿದ್ದಾರೆ. ಇದು ನಿಜವಾಗಿ ಅರ್ಥಪೂರ್ಣ ಆಗುವಂಥದ್ದು. ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ನಮಗೆ ಒಂದು ಸ್ಯಾಂಪಲ್ ಕೊಡ್ತದೆ. ಎಷ್ಟು ಖುಷಿ ಆಗುತ್ತೆ ನೋಡಿ, ಎಲ್ಲರೂ ಸಹಕರಿಸ್ತಾರೆ. ಇದ ಕಾರಣ ಇದು ಈ ಆನ್ ಇರಾ ಆಫ್ ರಾಡಿಕಲ್ ಅನ್ಸರ್ಟನಿಟಿ ತಂದುಕೊಟ್ಟಿತ್ತು COVID-19. ಇಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಉತ್ತಮ ಪರಿಸರ ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುವ ಅಂತ ಹೇಳುವಂಥ ನನ್ನ ಆಶಯ. ಹುಟ್ಟುದಿನ ಅಥವಾ ಜನ್ಮದಿನ ನಾನು ಹೇಳಿದಾಗೆ ಒಂದು ಸಸ್ಯ ನೆಡುವ ಮೂಲಕ ನಾವು ಆಚರಿಸುವಂಥದ್ದು ಭಾಳ ಅರ್ಥಪೂರ್ಣವಾಗುತ್ತೆ. ದೇವಸ್ಥಾನಕ್ಕೆ ಹೋಗೋದು ತೊಂದರೆ ಇಲ್ಲ, ದೇವರ ಪೂಜೆ ಹೊತ್ತು ಮಾಡೋದು ತೊಂದರೆ ಇಲ್ಲ, ಇದು ನಿಜವಾದ ಪೂಜೆ. ಇವರು ಕತೆ ಮೂಲಕ ಮಕ್ಕಳಿಗೆ ಪ್ರೇರಣೆ ನೀಡಿದ್ದಾರೆ. ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ರಾಮ ಮತ್ತು ಶ್ಯಾಮಂದ ಬಗ್ಗೆ ಭಾಳ ಅರ್ಥಪೂರ್ಣವಾಗುವಂಥದ್ದು. ಆದ ಕಾರಣ ಈ ಕರೋನಾ ಸೋಂಕಿನ ಮೂಲಕ ಪ್ರಕೃತಿ ನಮಗೆ ಉತ್ತಮ ಸಂದೇಶ ನೀಡಿದೆ. ನೀನು ಮಾತ್ರ ಬದುಕೋದು ನಿನಗೆ ಅಧಿಕಾರ ಕೊಟ್ಟಿಲ್ಲ, ಇನ್ನೊಬ್ಬರ ಜೊತೆಗೆ ಸಹಬಾಳ್ವೆ ಮಾಡಬೇಕಾಗತ್ತೆ. So respect for biodiversity and celebrate biodiversity. Devote and dedicate fixed time every day for nature. ನಾನು ಯಾವಾಗಲೂ ಟ್ರೈನರ್ ಆಗಿ ಹೋಗಿ ನಾನು ಲಕ್ಷ್ಮೀ ಇದು ಮೆಷಿನ್ ವರ್ಕ್ಸ್ ಕೊಯಂಬತ್ತೂರಿನವರಿಗೆ ಥಿಂಕಿಂಗ್ ಟೈಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ಅಟ್ ದ ಎಂಡ್ ಆಫ್ ದ ಡೇ ಯು ಡಿವೋಟ್ 15 minutes. ಡೋಂಟ್ ಡೂ ಎನಿಥಿಂಗ್ ಎಕ್ಸೆಪ್ಟ್ ಥಿಂಕಿಂಗ್ ಅಗೇನ್ ಅಂಡ್ ಅಗೇನ್. ಡಿಡ್ ಐ ಮ್ಯಾನೇಜ್ ಮೈ ಟೈಮ್ ಎಫೆಕ್ಟಿವ್ ಅಂಡ್ ಎಫಿಷಿಯೆಂಟ್ಲಿ ಆರ್ ಡಿಡ್ ಐ ವೈಲ್ ಅವೇ ದ ಟೈಮ್? ಏನು ಮಾಡಿದ್ದೇನೆ, ಯಾವ ರೀತಿಯಲ್ಲಿ ಐ ಬಿಕೇಮ್ ಎ ಟಾಕ್ಸಿಕ್ ಪರ್ಸನ್, ಯಾವ ರೀತಿಯಲ್ಲಿ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದೆ, ವಾಟ್ ಐ ಕುಡ್ ಡೂ, ವಾಟ್ ಐ ಕುಡ್ ನಾಟ್ ಡೂ, ಬಿಕಾಸ್ ಆಫ್ ವಾಟ್ ವರ್ ದ ಟೈಮ್ ವೇಸ್ಟರ್ಸ್ ಅಂತ. ಅದೇ ರೀತಿ ಪ್ರತಿ ದಿವಸ ಮಲಗುವ ಮೊದಲು 15 ನಿಮಿಷ ಡಿಡ್ ಐ ಡೂ ಸಮಥಿಂಗ್ ಟು ಮೈ ಮದರ್ ಪ್ಲಾನೆಟ್ ಅರ್ತ್, ನೇಚರ್ಗೆ ಮಾಡಿದ್ದೇನೋ? ಏನು ಮಾಡಿದ್ರೆ ತೊಂದರೆ ಮಾಡಿದ್ನೋ? ನೀವು ಏನೋ ಪಾಸಿಟಿವ್ ಮಾಡಿದ್ರೆ, ನೆಗೆಟಿವ್ ಹಾರ್ಮ್ ಮಾಡಿದ್ರು ಕೂಡ ಯು ಹ್ಯಾವ್ ಡನ್ ಸುಪ್ರೀಮ್ ಸ್ಯಾಕ್ರಿಫೈಸ್ ಅಂತ ಹೇಳುವಂಥದ್ದು.
ಅದು ಬಹಳ ಮುಖ್ಯ. ಇಲ್ಲಿ ಈ ಘೋಷವಾಕ್ಯ ಅದನ್ನೇ ಟೈಮ್ ಫಾರ್ ನೇಚರ್ ಹೇಳುವಂಥದ್ದು, ಜೀವ ವೈವಿಧ್ಯತೆಯನ್ನು ಸಂಭ್ರಮಿಸುವಂಥದ್ದು, ಮಾಲಿನ್ಯ ಅಳಿಸಿ, ಪರಿಸರ ಉಳಿಸಿ, ಹಸಿರೇ ಉಸಿರು, ಹೀಗೆ ಸ್ಲೋಗನ್ಗಳಿರ್ತದೆ. ಸ್ಲೋಗನ್ ಇಯರಿಂಗ್ ವಿಲ್ ನಾಟ್ ಟೇಕ್ ಯು ಎನಿವೇರ್, ಐ ಆಮ್ ವೆರಿ ಶೂರ್. ಸ್ಲೋಗನ್ ಕೂಡ ಕೆಲವೊಮ್ಮೆ ನೆನಪಾಗುವಾಗ ಎಚ್ಚರ ಆಗುತ್ತೆ. ಓಹ್ ಬ್ರೇಕ್ ಅಂತ ಹೇಳ್ತಾರೆ ನಾವು, ಟಿ ವಿ ಮರ್ತೋಗ್ಬಿಟ್ಟು, ಓಹ್ ಈಗ ಬ್ರೇಕ್ ಇದೆ. ಆ ರೀತಿ ನೆನಪು ಮಾಡಲಿಕ್ಕೆ ಸ್ಲೋಗನ್ ಆಗಬಹುದೇ ವಿನ ನಾವು ಮಾಡೋದಕ್ಕೆ ಸ್ಲೋಗನ್ ಮೇ ನಾಟ್ ಇನ್ಸ್ಪೈರ್ ಅಸ್. ಕೇವಲ ವಿಶ್ವ ಪರಿಸರ ದಿನದಂದು ಮಾತ್ರ ಪರಿಸರ ಜಾಗೃತಿ ಅರಿವು ಕಾರ್ಯಕ್ರಮಗಳು ನಡೆದರೆ ಸಾಲದು, ಅದು ನಿತ್ಯ ನಿರಂತರವಾಗಿ ಸಾಗಬೇಕು ಅಂತ ಹೇಳೋದು ನನ್ನದು. ವೃಕ್ಷಗಳನ್ನು ಬೆಳೆಸಿ ಶುದ್ಧ ಗಾಳಿ ಪಡೆಯೋಣ. ಇವತ್ತು ಸರ್ಕಾರ, ಸೆಲೆಬ್ರಿಟಿಗಳು, ನಾಗರಿಕರು, ನಾವು ಮಾಡ್ತೇವೆ ಸಾಲದು. ಪ್ರತಿ ಮನೆಯಲ್ಲಿ ಕೂಡ ಇದಾಗಬೇಕು ಅಂತ ಒಂದು ಅರಿವು ಜಾಗೃತವನ್ನು ಮೂಡಿಸುವಂಥ ಒಂದು ಕೈಂಕರ್ಯವನ್ನು ವಿಶ್ವವಿದ್ಯಾಲಯದಂಥ ಸಂಸ್ಥೆಗಳು ಮಾಡಬೇಕು. ನಾವು ಮಾಡ್ತಾ ಇದ್ದೇವೆ. ಮತ್ತು ಪರಿಸರ ಹಾಗೂ ಮಾನವ ಅವರ ಪರಸ್ಪರ ಅವಲಂಬನೆ ಮತ್ತು ಅಸ್ತಿತ್ವದ ಬಗ್ಗೆ ಸಮಯ ಮೀಸಲಿಡಬೇಕಾಗಿದೆ. ಅದೇ ಟೈಮ್ ಫಾರ್ ನೇಚರ್ ಹೇಳುವಂಥದ್ದು. ಇದು ಇಂಥ ಒಂದು ಪರಿಕಲ್ಪನೆ. ಸಕಾರಾತ್ಮಕವಾದ ಬದಲಾವಣೆ, ಪರಿವರ್ತನೆ ಪ್ರತಿಯೊಬ್ಬರಲ್ಲಿ ಆಗಲಿ. ಸಾಮರಸ್ಯದ ಬದುಕನ್ನು ನಾವು ನಡೆಸಿಕೊಂಡು ಹೋಗುವ. ಪರಿಸರ ಎಲ್ಲ ಜೀವರಾಶಿಗಳ ಜೀವ ತಾಣ ಅಂತ ಹೇಳೋದು ನಾವು ಸಾಯುವ ತನಕ ಮರೆಯೋದು ಬೇಡ. ಅದಕ್ಕಾಗಿ ಹಾವನ್ನು ಕೊಲ್ಲಬೇಡಿ ಅಂತ ಹೇಳಿದ್ರು ಅವರು. ಇದನ್ನು ಅರ್ಥಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಇವತ್ತು ಜೀವ ವೈವಿಧ್ಯಕ್ಕೆ ಒತ್ತು ನೀಡುವ ಮೂಲಕ ಪರಿಸರ ಉಳಿಸಬೇಕಾಗಿದ್ದು, ಪರಿಸರವನ್ನು ಕಾಪಾಡುವ ಶಕ್ತಿ ಖಂಡಿತ ನಿಸರ್ಗಕ್ಕಿದೆ. ಸ್ವಯಂ ಪ್ರೇರಿತರಾಗಿ ಜವಾಬ್ದಾರಿ ನಾವು ತೆಗೆದುಕೊಳ್ಳುವ. ಆದ ಕಾರಣ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಹಳ ಮುಖ್ಯ. ಇಟ್ ಈಸ್ ನಾಟ್ ರೆಕ್ಲೆಸ್ ಆ್ಯಂಡ್ ಮೈಂಡ್ಲೆಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ. ನಮಗೆ ಬೇಕಾಗುವಂಥದ್ದು ರೆಸ್ಪಾನ್ಸಿಬಲ್. ಆಟೋಮೇಷನ್ ವಿದೌಟ್ ಟಿಯರ್ಸ್ ಹೇಳಿದಾಗೆ ಡೆವಲಪ್ಮೆಂಟ್ ಆರ್ ಗ್ರೋತ್ ವಿದೌಟ್ ಟಿಯರ್ಸ್. ಟಿಯರ್ಸ್ ಯಾವಾಗ ಬರುತ್ತೆ ಅಂದರೆ ಪ್ರಕೃತಿಯ ಕಣ್ಣಲ್ಲಿ ನೀರು ಬರೋದು ಅಂತ ಹೇಳಿದ್ರೆ, ಇಂಥ ಕೋವಿಡ್-19 ಅಂತ ಅವರು ಬಂದು ನಿಮಗೆ ಎಚ್ಚರ ವಹಿಸ್ತಾರೆ ಏನು ಇದು ಅಂತ ಹೇಳುವಂಥದ್ದು. ಅಂಥ ಒಂದು ಗೋಲ್ಸ್ ತಗೊಂಡ್ರೆ ನೋ ಪಾವರ್ಟಿ, zero hunger, clean water and sanitation, affordable and clean energy, sustainable consumption and production, climate action, because climate change, global warming ನಿಮಗೆ ಗೊತ್ತಿದೆ. climate action, life below water, ಮೀನು ಇರ್ಬೋದು ಮತ್ತು ಬೇರೆ ಬೇರೆ ಇದಿದೆ ನಿಮಗೆ ನೋಡಿದರೆ ನೀವು. ಲೈಫ್ ಬಿಲೋ ವಾಟರ್, ಲೈಫ್ ಆನ್ ಲ್ಯಾಂಡ್, ಎಲ್ಲ ಜೀವಿಗಳು ಇದ್ದಾವೆ, ಅದು ಬದುಕಬೇಕು. ಮತ್ತು 9ನೇದು ನವರತ್ನದ ಕೊನೆದು ಏನು ಹೇಳ್ತಾರೆ ಅಂತಾರೆ, ಪಾರ್ಟ್ನರ್ಶಿಪ್ಸ್ ಫಾರ್ ದೀಸ್ ಗೋಲ್ಸ್ ಅಂತ. ಒಬ್ಬನೇ ಮಾಡ್ಲಿಕ್ಕಾಗಲ್ಲ, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ. ಒಂದೇ ಕಮ್ಯುನಿಟಿ ಮಾಡ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂತ ಹೇಳಿದ್ರೆ, ನಾನೊಬ್ಬ ಮನುಷ್ಯ, ಅರ್ಥ ಮಾಡ್ಕೊಳ್ಳೋ ಪ್ರಾಣಿಗಿಂತ ಭಿನ್ನ ಆಗಿದ್ದೇನೆ ಅಂತ ಅಕ್ಷಮ್ಯ ಅಪರಾಧ ನಾನು ಮಾಡಬಾರ್ದು. ಪೈನಾಪಲ್ ಬೆಲ್ಲದ ಒಳಗಡೆ ಇಟ್ಟು ಅದನ್ನು ನೋಡುವಂಥದ್ದು, ಕೊಲ್ಲುವಂಥದ್ದು, ಆ ನಂತರ ಅದರ ದವಡೆಯಲ್ಲಿ ಇಟ್ಕೊಂಡು ಹೋಗ್ತೇನೆ ಅಂತ ಹೇಳುವಂಥ ಇದು ಗ್ರೀಡ್, ದುರಾಸೆ. ಆಸೆ ಬೇಕು, ದುರಾಸೆ ಅಲ್ಲ. ಸೊ ಇಂಥ ಹೊರಗೆ ಬರಬೇಕಾಗುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಸೊ ಇದು ಲೈಫ್ ಆನ್ ಲ್ಯಾಂಡ್ ಪಾರ್ಟ್ನರ್ಶಿಪ್ ಬೇಕಾಗತ್ತೆ ಅನ್ನೋದು. ಸೊ ಆ ಮನುಷ್ಯ ಆನಂತರ ವ್ಯಕ್ತಿ ಆಗ್ತಾನೆ, ಆನಂತರ ಕುಟುಂಬ ಇರುತ್ತೆ, ಆನಂತರ ಕಮ್ಯುನಿಟಿ ಇರುತ್ತೆ, ಆನಂತರ ಸಮಾಜ ಇರುತ್ತೆ, ಆನಂತರ ದೇಶ ಇರುತ್ತೆ, ಕೊನೆಗೆ ಪ್ರಪಂಚ ಅಥವಾ ಜಗತ್ತಿರುತ್ತೆ. ಆಗ ನಾವು ವಸುದೈವ ಕುಟುಂಬಕ ಅಂತ ಹೇಳೋದಕ್ಕೆ ಅರ್ಥ ಕೊಡುವಾಗೆ ಆಗುತ್ತೆ. ನಾವು ನಡೆದು ತೋರಿಸಬೇಕಾಗತ್ತೆ. ಆದ ಕಾರಣ ನಾನು ಹೇಳುವಂಥದ್ದು, ಪ್ರೀತಿಸೋಣ, ಬೆಳೆಸೋಣ ಮತ್ತು ರಕ್ಷಿಸೋಣ ಯಾವುದನ್ನು, ಪ್ರಕೃತಿಯನ್ನು. ಆದ ಕಾರಣ ನಾವೆಲ್ಲ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಮಾಡಬೇಕು. ಇಂಥ ಇದರಲ್ಲಿ ಭಾಳ ಅರ್ಥಪೂರ್ಣವಾಗಿ ಡಾಕ್ಟರ್ ಪ್ರಶಾಂತ್ ನಾಯಕ್ ತುಂಬ ಆರ್ಟಿಕಲ್ಗಳನ್ನು ಹೊರಗೆ ತರ್ತಾ ಇದ್ದಾರೆ, ನನಗೂ ಕಳಿಸಿದ್ದಾರೆ. ನಾನು ಅದನ್ನು ಓದ್ಲಿಕ್ಕೆ ಹೋಗಲ್ಲ, ಅವ್ರು ಎಲ್ಲರಿಗೂ ಕಳಿಸಿಕೊಡ್ಲಿ. ಅದರಲ್ಲಿ ಆ್ಯಕ್ಷನ್ ಪ್ರೋಗ್ರಾಮ್ ಹಾಕಿದ್ದಾರೆ. ಪ್ರತಿಯೊಬ್ಬ ನಮ್ಮ ಲೆವೆಲ್ ಏನು ಮಾಡಬಹುದು ಅಂತ ನಮಗೆ ಗೊತ್ತಿದ್ದದ್ದೇ ಕ್ಯಾಲೆಂಡರ್ನಾಗೆ ಬದಿಯಲ್ಲಿ ಹಾಕೊಂಡ್ರೆ ಪ್ರತಿ ದಿವಸ ನೆನಪಾಗುತ್ತೆ, ರಿಮೈಂಡರ್ ಟೈಪ್. ಮತ್ತು ಡಾಕ್ಟರ್ KMB ಬಗ್ಗೆ ಅವರು, ನಾವು ಜೊತೆಗೆ ಬೆಳೆದವರು ಇಲ್ಲಿ. ಈಗೆಲ್ಲ ಸುಖದ ಕಾಲ ಅಂತ ಹೇಳ್ಬೋದು, ನಾವು ಕಷ್ಟದ ಕಾಲದಲ್ಲೆಲ್ಲ ಜೀವನ ನಡೆಸಿದವರು. ಮಂಜುನಾಥ್ ಕೂಡ ಇದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಪ್ರೊಫೆಸರ್ KMBಗೆ ನಾವು ಅವರು ಟೀಚರು ರಿಸರ್ಚರ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಆಗ ನಾವು ನೋಡಿದ್ದು ಅಂತ ಹೇಳಿದ್ರೆ ರೇಡಿಯೋ ರಿಪೇರಿ ಬಾಲಕೃಷ್ಣ ಅಂತ ಹೇಳಿದ್ರೆ, ಎಲ್ಲಿ ರೇಡಿಯೋ ಇದ್ರು ಕೂಡ ಅದನ್ನು ತಗೊಂಡು ಹೋಗೋರು, ಕೇಳಿ ಫ್ರೀಯಾಗಿ ರಿಪೇರಿ ಮಾಡಿಕೊಡೋರು, ಎಲೆಕ್ಟ್ರಾನಿಕ್ಸ್ ನೋಡಿ ಕಲಿಯೋರು. ಆನಂತರ ಎಲ್ಲಿವರೆಗೆ ಅಂತಾರೆ, ಹೊಸ ರೇಡಿಯೋ ತಂದು ಹಾಳು ಮಾಡೋರು ಅವರು. ಇಲ್ಲಿ ನನಗೆ ಗೊತ್ತಾಯ್ತು, ಈ ಮನುಷ್ಯ ಏನೋ ಒಂದು ಜನ ಆಗ್ತಾರೆ ಮುಂದೆ, ನಮ್ಮಾಗೆ ಅಲ್ಲ ಅಂತ. ನಾವು ಓದೋದು ಇದರಲ್ಲಿ ಆಯ್ತು ನಮ್ದೊಂದು ಲೋಕ, ಇವ್ರದ್ದು ಹಾಗೆ ಅಲ್ಲ ಅಂತ. ಈ ವಾಸ್ ಡಿಫರೆಂಟ್, ಅವರ ಆ್ಯಟಿಟ್ಯೂಡಲ್ಲಿ, ಅವರ ಪರ್ಸೆಪ್ಷನಲ್ಲಿ ಆಗಲಿ. ಆನಂತರ ಗೊತ್ತಾಯಿತು ಹಾವು. ಆನಂತರ ಅವರು ಕೂಡ ಕೆಲವೊಮ್ಮೆ ಅಪಖ್ಯಾತಿ ಅವರಿಗೆ ಆಯಿತು ಅಂತ. ಒಬ್ಬರು ಕಂಪ್ಲೇಂಟ್ ಕೊಟ್ಟರು, ನಾನು ರಿಜಿಸ್ಟ್ರಾರ್ ಆಗಿರುವಾಗ, ಈ ಬಾಲಕೃಷ್ಣನ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮೇಲೆ ವೈರತ್ವ ಇದೆ, ನನ್ನ ಮನೆಗೆ ಬಂದು ನಾಗರಹಾವು ಬಿಟ್ಟಿದ್ದಾರೆ ಈ ರೀತಿ ಅಂತ. ಆಮೇಲೆ ಹೇಳಿ, ಅವ್ರು ಬಿಟ್ಟಿದ್ರೆ ಅವ್ರನ್ನೇ ಕರೀರಿ ಇಟ್ಕೊಂಡು ಹೋಗ್ತಾರೆ ಅಂತ. ಸುಂದರ್ ನಾಯ್ಕ ಕೂಡ ಹೇಳಿದ್ರು, ಬಾಲಕೃಷ್ಣಂದೆಲ್ಲ ಆಗಬಹುದು, ಸ್ವಲ್ಪ ಎಕ್ಸೆಂಟ್ರಿಕ್ಕು, ಆದರೆ ಜೀವದಾನ ಮಾಡ್ತಾನೆ, ಜೀವ ಕೊಡ್ತಾನೆ. ಏನು ಮೊನ್ನೆ ಕಳೆದೆ ಬೆಳಿಗ್ಗೆ ಬೇಗ ಹುಡುಕೊಂಡು ಒಂದು ಹಾವು ಹಿಡ್ಕೊಂಡು ಮತ್ತೆ ನೀವು ಅವರ ಬಗ್ಗೆ ನೀವು ಕೆಟ್ಟದ್ದು ಮಾತಾಡ್ತಿರಲ್ಲ. ಸೊ ಇದು ನಮ್ಮ ಸಮಾಜ ಅಥವಾ ಏನು ಅಂತೇಳಿ. ಕಲ್ಲು ನಾಗರ ಕಂಡ್ರೆ ಅದಕ್ಕೆ ಹಾಲಾಗ್ತೇವೆ ನಾವು. ದಿಟ್ಟದ ನಾಗರ ಕಂಡ್ರೆ ಏನು ಮಾಡ್ತಾರೆ, ಕೊಲ್ಲಿ ಅಂತ ಹೇಳ್ತಾರೆ. ನಮಗೆ ಧೈರ್ಯ ಇಲ್ಲದ್ರೆ
ಬೇರೆ ಕಮ್ಯುನಿಟಿ ಹತ್ರ ಕೊಲಿಸ್ತೇವೆ. ನೋಡಿ, ಇಂಥ ಒಂದು ಕಮ್ಯುನಿಟಿ ಇದೆ, ನಾನು ಡಿಸ್ಕ್ರಿಮಿನೇಟಿವ್ ಪ್ರಾಕ್ಟೀಸ್ ಕೂಡ ಮಾಡ್ತೇವೆ ನಾವು, ಇಂಥದ್ದೆಲ್ಲ ಮಾಡ್ತೇವೆ. ಇದೆಲ್ಲ ಈ ಸಿಕ್ ಮೈಂಡ್, ಅದರಿಂದ ನಾವು ಹೊರಗೆ ಬರಬೇಕಾಗತ್ತೆ. ಆದ ಕಾರಣ ಇವತ್ತು ನನಗೆ ಸ್ವಲ್ಪ ಭಯ ಇರಲಿಲ್ಲ, ಏನು ಆಶ್ಚರ್ಯ ಆಗಲಿಕ್ಕಿಲ್ಲ. ಆ ರೀತಿ ಯೋಚನೆ ಮಾಡಿದೆ. ಅವರ ಪ್ಯಾಂಟ್ಗೆ ಸ್ವಲ್ಪ ದಪ್ಪ ಕಾಣ್ತಾ ಇತ್ತು. ಇಂಥ ಸಂದರ್ಭ ಬರುವಾಗ ಅವ್ರ ಮೆಲ್ಲ ಇದ ನಂತರ ಏನು ಭಯ ಪಡಬೇಕು ಅಂತಿಲ್ಲ, ಹೀಗೆ ಬೆಲ್ಟ್ ತೆಗೆದಾಗೆ ತೋರಿಸುವವರು ಅವ್ರು. ಯಾಕಂದ್ರೆ ಅವ್ರ ಕೆಲವು ಡೆಮೋಗಳನ್ನು ಹತ್ತಿರ ನೋಡಿದ್ದೇನೆ. ಆದ ಕಾರಣ ಅವ್ರ ಹತ್ತಿರ ಹೋಗುವಾಗ ನಾನು ಅವ್ರ ಮೈ ಮುಟ್ಟಿ ಮಾತಾಡೋದು ಭಾಳ ಕಡಿಮೆ. ನಾವು ಅಷ್ಟು ಆತ್ಮೀಯರಾದರೂ ಕೂಡ ಈಗ ಕೋವಿಡ್ ಬಿಡಿ, ಸಾಮಾಜಿಕ ಅಂತರ ಅಥವಾ ಫಿಸಿಕಲ್ ಡಿಸ್ಟೆನ್ಸು, ನಮಗೆ ಸಾಮಾಜಿಕ ಅಂತರ ಇಲ್ಲ, ನಮ್ಮಿಬ್ಬರಿ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆ ಒಂದು ಪ್ರೊಸೆಸಲ್ಲಿ ಇವತ್ತು ಕೂಡ ಹಾಲು ಇರ್ಬೋದು, ಹಾವು ಇರ್ಬೋದು ಅಂತ ಎನಿಸಿದೆ. ಹಾವು ತರಲಿಲ್ಲ, ಯಾಕಂದರೆ ಭಯ ಆಗಬಹುದು ಅಂತೇಳಿ. ಅವರ ಮನೆಯಲ್ಲಿ ಅದರ ಜೊತೆಗೆ ಅವರು ಬದುಕಿದ್ದಾರೆ. ಇದರ ಅರ್ಥ ಅವ್ರು ಹೇಳುವಂಥದ್ದು ಅವರು ಬದುಕಿ ತೋರಿಸಿದ್ದು. ಆದ ಕಾರಣ ಪವರ್ಫುಲ್ ಎಂಡೋರ್ಸ್ಮೆಂಟ್ ಇರ್ತದೆ ಅವರ ಇದಕ್ಕೆ. ಆನಂತರ ಕೊನೆಗೆ ನಾನು ಹೇಳಲಿಕ್ಕೆ ಏನು ಹೆಚ್ಚು ಇಷ್ಟಪಡೋದಿಲ್ಲ. ನಾನು ಹೇಳಿದ 1% ಅದು ರೀಚ್ ಆದರೂ ಸಾಕಾಗತ್ತೆ. ನಾಟ್ ಆ್ಯಸ್ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್ ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ನಾವು ಸ್ಟ್ಯಾಂಡ್ ಆಫ್ ಲಿವಿಂಗ್ ಇವತ್ತು ಮುಖ್ಯ ಅಲ್ಲ, ಸ್ಟ್ಯಾಂಡ್ ಆಫ್ ಲೈಫ್ ಮುಖ್ಯ ಅಂತ. ಈ ಸ್ಟ್ಯಾಂಡ್ ಆಫ್ ಲೈಫ್ ಮುಖ್ಯ ಆಗಬೇಕಾದ್ರೆ ಕ್ವಾಲಿಟಿ ಆಫ್ ಲೈಫ್ ಮುಖ್ಯ. ಕ್ವಾಲಿಟಿ ಆಫ್ ಲೈಫ್ ಇರಬೇಕಾದ್ರೆ ನಾವು ಪ್ರಕೃತಿ ಜೊತೆಗೆ ಬದುಕಿದರೆ ಮಾತ್ರ ಕ್ವಾಲಿಟಿ ಆಫ್ ಲೈಫ್ ಬರುತ್ತೆ. ದೇರ್ಫೋರ್ ನಾನು ಎಲ್ಲರಿಗೂ ಶುಭವಾಗಲಿ. ನಮ್ಮ ಪೂರ್ವಜರು ಸರಿಸುಮಾರು 2000 ವರ್ಷದ ದುಂಬೆ ತಂಗ್ಳು ತೇರಿದಿನ ವಿಜ್ಞಾನಡು ಈ ಭೂಮಿಯೇ ಒಂಜೇ ಕುಟುಂಬ ಪನ್ಪಿನ ಕಲ್ಪನೆಯನ್ನು ಕೊಡ್ತಿತ್ತೇರು. ಭೂಮಿಂದು ಪನ್ನಗ ಐಟ್ ಕೇವಲ ನಮ್ಮ ನರಮನಿ ಮಾತ್ರ ಅತ್ತು. ಅವೇಟ್ ದೈ ಮರ ಪ್ರಾಣಿ ಪಕ್ಷಿ ಸಂಕುಲಲ ಉಲಪಡೆತನ್ ಪಂಡದ ಕುಡ್ಲ ವಿಶ್ವವಿದ್ಯಾಲಯದ ಕುಲ ಸಚಿವರು ಶ್ರೀ ರಾಜು ಮೊಗವೀರ ಪರಿಸರದ ಬಗ್ಗೆ ವಿಶೇಷ ಫಾಲೋಅಪ್ ಕೊರಿಯರು. ಇವತ್ತು ಬಹುಶಃ ತಾವು ಹಿಂದೂ ಪತ್ರಿಕೆ ನೋಡಿದ್ದಿದ್ರೆ ಕೊನೆ ಪೇಜ್ನಲ್ಲಿ ಒಂದು ವೆರಿ ಪಾಯ್ಗ್ನೆಂಟ್ ಮೆಸೇಜನ್ನು ಅವರು ಸ್ವಲ್ಪ ಟೋನ್ ಆಫ್ ರೈಟಿಂಗ್ ಏನಿದೆ ಇಟ್ಸ್ ವೆರಿ ಸಾರ್ಕಾಸ್ಟಿಕ್ ಒನ್, ಬಟ್ ದ ಮೆಸೇಜ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಸ್ಟ್ರೈಟ್. ದ ಟೈಟಲ್ ಈಸ್ ಹ್ಯಾಟ್ಸ್ ಆಫ್ ಟು ಯುವರ್ ಇನ್ಕ್ರೆಡಿಬಲ್ ಕರೇಜ್ ಡಿಯರ್ ಹ್ಯೂಮನ್ ಅಂತ ಕೊಟ್ಟು ಕೆಳಗಡೆ ಒಂದು ಆನೆ ಚಿತ್ರ ಹಾಕಿ ಬರೆದಿದ್ದಾರೆ. ಸಾಧ್ಯವಾದರೆ ದಯವಿಟ್ಟು ಓದಿ. ಎರಡನೇ ನ್ಯೂಸ್ ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಈಸ್ ಪ್ರಜಾವಾಣಿಯಲ್ಲಿ, ಇವತ್ತಿನ ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ ಐಟಮ್ ಪಬ್ಲಿಷ್ ಆಗಿದೆ. ಕಳೆದ 8 ವರ್ಷದಲ್ಲಿ ಭಾರತದಲ್ಲಿ ನಾವು 750 ಆನೆಗಳನ್ನು ಕೊಂದಿದ್ದೀವಿ, ಹುಲಿಗಳನ್ನು ಕೊಂದಿದ್ದೀವಿ ಕಳೆದ 8 ವರ್ಷದಲ್ಲಿ. ಇನ್ಸಿಡೆಂಟಲಿ ಇವತ್ತು ಬಯೋಡೈವರ್ಸಿಟಿ ಈಸ್ ದಿ ಥೀಮ್ ಸಬ್ಜೆಕ್ಟ್. ನಮ್ಮ ಋಗ್ವೇದದಲ್ಲಿ ಬರ್ತದೆ, ತಾವೆಲ್ಲ ಭಾಳ ಪಾಪ್ಯುಲರ್ ಸೇಯಿಂಗ್ ಎಲ್ಲರೂ ಕೇಳಿದಿರಿ, ಎಲ್ಲರೂ ಹೇಳ್ತೀವಿ, ವಸುದೈವ ಕುಟುಂಬಕಂ ಅನ್ನುವಂಥ ಉಪನಿಷತ್ನಲ್ಲಿ ಬರ್ತದೆ, ಮೊದಲು ಈ ಋಗ್ವೇದದಲ್ಲಿ ಬರ್ತದೆ. ವಸುಧ ಅಂತ ಹೇಳಿದರೆ ಭೂಮಿ, ಕುಟುಂಬಕ್ಕೆ ಅಂದ್ರೆ ಫ್ಯಾಮಿಲಿ, ತಮಗೆಲ್ಲ ಗೊತ್ತಿದೆ. 2000 ವರ್ಷ ಅಥವಾ 2000 ವರ್ಷ ಅಥವಾ ಅದಕ್ಕೆ ಹಿಂದೆ ನಮ್ಮ ಪೂರ್ವಜರು, ಆ ಕಾಲದ ಸೈನ್ಸ್ ಈ ಭೂಮಿಯನ್ನು ಒಂದು ಕುಟುಂಬ ಅಂತ ಹೇಳಿದರೆ ಕೇವಲ ಮನುಷ್ಯರನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಇದು ಕುಟುಂಬ ಅಂತ ಹೇಳಿದ್ದಲ್ಲ ಅವರು. ಭೂಮಿಯೇ ಒಂದು ಕುಟುಂಬ ಅಂತ ಹೇಳಿ ಆದಾಗ ಈ ಭೂಮಿ ಮೇಲಿರುವ ಎಲ್ಲ ಚರಾಚರ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಪ್ರತಿಯೊಂದು ಸಹ ಈ ಭೂಮಿಯ ಕುಟುಂಬಕ್ಕೆ ಸೇರ್ತವೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಎಕ್ಸಿಸ್ಟ್, ಒಟ್ಟಿಗೆ ಬದುಕಬೇಕು, ಸಹಜೀವನ ಮಾಡಬೇಕು ಅನ್ನುವಂಥದ್ದು. ಎಲ್ಲಿ ಆ ಬ್ಯಾಲೆನ್ಸ್ ರಿವರ್ಸ್ ಆಗ್ತದೆ, ವ್ಯತ್ಯಾಸ ಬರ್ತದೆ. ಸರ್ ಹೇಳಿದಾಗೆ ಲೆಸ್ ದೆನ್ 2 lakh ವರ್ಷಗಳ ಇತಿಹಾಸ ಇರುವ ಮನುಷ್ಯ ಇವತ್ತು ಈ ಭೂಮಿ ತನ್ನದೇ ಅಂತ ಸಾಧಿಸಲಿಕ್ಕೆ ಹೋಗ್ತಾನೆ, ಆವಾಗ ರಿಪರ್ಕಷನ್ಸ್ ಬರ್ತದೆ. ಕೊರೋನಾ ಪೀರಿಯಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಪಾಸ್ ಆಗ್ತಿತ್ತು, ತಮ್ಗೆ ಸಾವಿರಾರು ಮೆಸೇಜ್ಗಳ ಮಧ್ಯೆ ಅದು ಒಂದು ಬಂದಿತ್ತು. ಜಸ್ಟ್ ಥಿಂಕ್ ದ ಅದರ್ ವೇ, ಈ ಭೂಮಿಗೆ ಮನುಷ್ಯರೇ ವೈರಸ್ ಆಗಿರ್ಬೋದು, ವೈರಸ್ಗಳು ಇಲ್ಲಿಯ ದ ಸೋಕಾಲ್ಡ್ ಮೂಲ ನಿವಾಸಿಗಳಾಗಿರ್ಬೋದು ಅಂತ. ನಾವು ಯಾಕೆ ಹೀಗೆ ಥಿಂಕ್ ಮಾಡಲಿಲ್ಲ? ನಾವೀಗ ಅದಕ್ಕೆ ಪರಿಹಾರ ಅಥವಾ ಉತ್ತರ ಅಥವಾ ಔಷಧ ಕಂಡು ಹುಡುಕಲಿಕ್ಕೆ ಓಡಾಡ್ತಾ ಇದ್ದೀವಿ. ಅಫ್ಕೋರ್ಸ್ ವಿ ವಿಲ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೆ ಎಲ್ಲಿವರೆಗೆ ನಾವು ನಮ್ಮ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡಿಕೊಡೋದಿಲ್ಲ, ನಾವು ನೋಡುವ ದೃಷ್ಟಿಕೋನ ಬದಲಾವಣೆ ಆಗೋದಿಲ್ಲ, ಅಲ್ಲಿವರೆಗೆ ಈ ರೀತಿಯ ಘಟನೆಗಳು ನಡೀತಾ ಇರ್ತವೆ. ಇವತ್ತು ಆನೆ ಮಾಡಲಿಕ್ಕಾಗದಿದ್ದು, ಹುಲಿ ಮಾಡಲಿಕ್ಕಾಗದಿದ್ದು, ಅಥವಾ ಯಾವುದೇ ಒಂದು ಪ್ರಾಣಿಗೆ ಮಿಡತೆಗಳನ್ನು ನಾವು ವಿ ವಿಲ್ ವಿನ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಒಂದು ನಾವು ಕಣ್ಣಿಗೆ ಕಾಣದ ಒಂದು ಮಿನಿಸ್ಕೂಲ್ ಅಥವಾ ಒಂದು ಟೈನಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಿದೆ ಇವತ್ತು ನಮ್ಮನ್ನು ಅದರ ಕಾಲಿಗೆ ಬೀಳುವಾಗೆ ಮಾಡಿದೆ.
ನಮ್ಮ ಪ್ಲೇಸ್ ಎಲ್ಲಿ ಅಂತ ನಮ್ಗೆ ಗೊತ್ತಾಗಿದೆ. ಎಲ್ಲ ನಗರಗಳನ್ನು ಬಿಟ್ಟು ಯಾಕೆ ಹಳ್ಳಿಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಮೂಲ ಅಲ್ಲಿದೆ, ನಮ್ಮ ಬೇರು ಅಲ್ಲಿದೆ ಅಂತ ನಾವು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂಬೈಯಿಂದಲೂ ನಾವು ನಮ್ಮ ಹಳ್ಳಿಗಳಿಗೆ ಬರ್ತೀವಿ, ಡೆಲ್ಲಿಯಿಂದಲೂ ಬರ್ತೀವಿ, ಅಮೆರಿಕದಲ್ಲಿದ್ದವರು ಬರ್ತಾರೆ ನಮ್ಮ ಪೂರ್ವಜರು ಅಥವಾ ಮೂಲ ಎಲ್ಲಿದೆ ಅಂತ ಹೇಳುವಂಥದ್ದು. ಮೂಲ ಅನ್ನೋದು ಕೇವಲ ನಮ್ಮ ಮನೆ ಇದೆ, ನಮ್ಮ ಕುಟುಂಬ ಇದೆ, ಇಷ್ಟಕ್ಕೆ ಸೀಮಿತಗೊಳಿಸಿದರೆ ಮತ್ತೆ ಪುನಃ ಹೇಗೆ ನಾವು ಖಂಡಿತವಾಗಿ ಫೇಲ್ಯೂರ್ ಆದ ಹಾಗೇನೆ. ನಿಜವಾಗಿ ನಮ್ಮ ಮೂಲ ಅಂತ ಹೇಳಿದರೆ ನಾವು ಹುಟ್ಟಿದ ನೆಲ, ಬದುಕಿದ ಪರಿಸರ, ನಮ್ಮ ಸುತ್ತಮುತ್ತ ಇದ್ದ ಗಂಟಿಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲದರ ಮಧ್ಯೆ ಮನುಷ್ಯ ಸಹಜೀವನದಿಂದ ಬಾಳಿದರೆ ಖಂಡಿತವಾಗಿ ಇಷ್ಟು ದೊಡ್ಡ ಅನಾಹುತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವಿವತ್ತು ಪರಿಸರ ದಿನದ ಹೆಸರಿನಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟಿ, ಪ್ರತಿಯೊಂದು ಮಾತು, ಕೃತಿ ಎಲ್ಲದರಲ್ಲೂ ನಾವು ದೈನಂದಿನ ಜೀವನದಲ್ಲಿ ಕೇವಲ ಜೂನ್ 5 ಪರಿಸರ ದಿನ ಅಂತೇಳಿ ನಾವು ಆಚರಣೆ ಮಾಡಿ ಅಲ್ಲಿಗೆ ಬಿಡುವುದಲ್ಲ. ನಮ್ಮ ದೈನಂದಿನ ಆಚರಣೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ. ಹೌದು, 21ನೇ ಶತಮಾನದ ಆಧುನಿಕ ಮಾನವನಿಗೆ ಇವತ್ತು ಆಧುನಿಕತೆಯ ಹೊರಗಿನ ಬದುಕನ್ನು ಅಥವಾ ಒಂದು ಸೈಂಟ್ಲಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ವಿ ಡು ಅಗ್ರಿ ವಿತ್ ದಟ್. ಆದರೆ ದೈನಂದಿನ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಾವು ಪರಿಸರ ಸ್ನೇಹಿಯಾಗಿ ನಮ್ಮ ಜೀವನವನ್ನು ಬಾಳಬಹುದು, ಬದುಕಬಹುದು ಅನ್ನೋದನ್ನು ನಮಗೆ ಆ ಪ್ರಜ್ಞೆ ನಮಗೆ ನಿತ್ಯ ಪ್ರಜ್ಞೆಯಾಗಿ ಉಳಿದ್ರೆ ಖಂಡಿತವಾಗಿ ಈ ಭೂಮಿಗೆ ನಾವು ಮಾಡುವ ದೊಡ್ಡ ಉಪಕಾರ. ಉರಗ ತಜ್ಞರು ಪ್ರೊಫೆಸರ್ KM ಬಾಲಕೃಷ್ಣರಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು. A big round of applause, ladies and gentlemen. On the celebration of the World Environment Day. ಮಾನಾದಿಗೆನ ಪಡೆಯೊಂದು ಪಾತೇರ್ನ ಉರಗ ತಜ್ಞರು ಪ್ರೊಫೆಸರ್ KM ಬಾಲಕೃಷ್ಣ ಪ್ರಕೃತಿಡ್ ಉಚ್ಚುಲದ ಬದುಕು ಲಕ್ಷಣದ ಬಗೆಟು ಪೊಲಬ್ ಕುರಿಯರು. ರಿಸಲ್ಟ್ಸ್ ವೈಪರ್ ಸಿಗ್ತಿತ್ತು, ನಾವು ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಹಾವಲ್ವಾ ಸರಿ ಹೋಗ್ತಾ ಇದ್ದೆ. ಹುಟ್ಟಿ ಬೆಳೆದದ್ದು ನಾನು ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಇವತ್ತು ನೀವು ಹೋದರೆ ಕಾಳಿಂಗನ ಹಾವು, ನಾಗರ ಹಾವು, ಕಟ್ ಹಾವು ಅಂದರೆ ಕ್ರೈಟ್ ಮತ್ತು ರಸಲ್ಸ್ ವೈಪರ್ ಇದಿಷ್ಟು ಎಷ್ಟು ಬೇಕಾದರೂ ಸಿಗುತ್ತೆ ನಿಮಗೆ. ನನ್ನ ಮನೆಯ ಸುತ್ತಮುತ್ತ ನಿಮಗೆ ಯಾವ ಹಾವು ಬೇಕಾದರೂ ಸಿಗ್ತದೆ. ಹುಟ್ಟಿ ಬೆಳೆದದ್ದೇ ಹಾವುಗಳ ಮಧ್ಯೆ ಅಂತಲೇ ಹೇಳ್ಬೋದು. ಕಾಳಿಂಗನ ಹಾವು ಸುಮಾರು 14 ಅಡಿಯ ಕಾಳಿಂಗನ ಹಾವನ್ನು 7 ಅಡಿ ದೂರದಲ್ಲಿ ನಿಂತು ನೋಡಿದವರು ನಾವು. ಅದರಿಂದ ಹಾವಿನ ಬಗ್ಗೆ ಮೊದಲಿನಿಂದಲೂ ಹೆದರಿಕೆ ಇರಲಿಲ್ಲ, ಚಿಕ್ಕವನಿಂದಲೂ ಹೆದರಿಕೆ ಇದ್ದಿದ್ದಿಲ್ಲ. ಇಲ್ಲಿ ಬಂದಾಗ ಒಂದು ದಿನ ಇಲ್ಲಿ ಒಂದು ದೇಜು ಅಂತ ಹೇಳಿ ದೇಜು ಅಂತ, ಹೌದು ದೇಜು ಅಥವಾ ಬಾಬಣ್ಣ ಅಂತೇಳಿ ಅವನಲ್ಲಿ ನಾವು ಯಾವಾಗಲೂ ಊಟಕ್ಕೆ ಹೋಗೋದು ರಾತ್ರಿಯಲ್ಲಿ. ಒಂದು ಕಾರು ಇಲ್ಲಿ ಪಾಸ್ ಆಯಿತು ನಾವಲ್ಲಿ ಹೋಗುವಾಗ, ಈಗಿನ ಬಸ್ ಸ್ಟ್ಯಾಂಡ್ ಎದುರುಗಡೆ. ಕಾರು ಮುಂದೆ ಹೋದದ್ದು ಹಿಂದೆ ಬಂದು ಪುನಃ ಮುಂದೆ ಹೋಗಿ ಪುನಃ ಹಿಂದೆ ಬಂತು. ನೋಡಿದರೆ ಒಂದು ಹಾವಿನ ಮೇಲೆ ಹತ್ತಿಸಿದ್ದ ನಾವು. ಅವನಿಗೆ ಕಂಡಿದ್ದೆ, ನಮಗೆ ಕಾಣಲಿಲ್ಲ, ಯಾಕಂದ್ರೆ ನಾವು ಅದೇ ದಾರಿಯಲ್ಲಿ ದಾಟಬೇಕಾಗಿತ್ತು. ಅದು ನಮಗೆ ಕಚ್ಚುತ್ತಾ ಇತ್ತು ಕೂಡ, ಆದರೆ ಅವನು ಹಾವನ್ನು ಕೊಂದಾಕದ. ಅದೊಂದು ರಸಲ್ಸ್ ವೈಪರ್. ನನಗೆ ಬಹಳ ಬೇಸರ ಆಯಿತು. ಒಂದು ಹಾವು ಹೀಗೆ ಸಾಯಬಾರ್ದು ಅಂತ ಅವತ್ತು ಡಿಸೈಡ್ ಮಾಡಿದವನು. ಇದು 84ರ ಘಟನೆ. ಅಲ್ಲಿಂದ ನಂತರ ಹಾವು ಹಿಡಿಲಿಕ್ಕೆ ಕಲಿತೆ. ಇದೇ ಈ ಬಯೋಸೈನ್ಸಿನ ಇದರ ಒಳಗಡೆ ನಾಗರ ಹಾವನ್ನು ಸುಮಾರು ಅವತ್ತಿನ ಕಾಲದಲ್ಲಿ 1,500 ಖರ್ಚು ಮಾಡಿ, ನಾನು 84-85 ವಿಷಯ ಹೇಳ್ತಿದ್ದೇನೆ. ಅವತ್ತು 1,500 ಅಂದರೆ ನನ್ನ ಫೆಲೋಶಿಪ್ಪಿನ 3 ಪಟ್ಟು. ಒಂದು ನಾಗರ ಹಾವನ್ನು ಹಿಡಿದು ಅದನ್ನು ಫೋಟೋಗ್ರಾಫ್ ಮಾಡಿದೆವನು. ಅದು ಹೇಗೆ ಹೊಡೆಯುತ್ತೆ, ಯಾವ ರೀತಿ ತಿರುಗತ್ತೆ, ಪ್ರತಿಯೊಂದು ಅದರ ಮೂಮೆಂಟ್ಸನ್ನು ಫೋಟೋಗ್ರಾಫ್ ಮಾಡಿ, ಆಗ ರಾವ್ ಅಂತ ಇದ್ದರು ಇಲ್ಲಿ, ಅವರು ಅದನ್ನು ಮಾಡಿಕೊಟ್ರು ನನಗೆ. ಆ ಹಾವಿನ ಪ್ರತಿಯೊಂದು ಇದನ್ನು ಅನಲೈಸ್ ಮಾಡಿ, ಆನಂತರ 88ರಿಂದ ನಾನು ರಿಸರ್ಚ್ ಮುಗಿಸಿ ಕಲ್ಪಾಕಂನಲ್ಲಿ ಇಲ್ಲಿ ಬಂದೆ. 88ರಿಂದ ಹಾವು ಹಿಡಿಲಿಕ್ಕೆ ಶುರು ಮಾಡಿದವನು. ಈಗ ಆಲ್ಮೋಸ್ಟ್ ಒಂದು 2,500 ನಾಗರ ಹಿಡಿದಿದ್ದೇನೆ. ಸಾಧಾರಣ ಒಂದು 100 ಹೆಬ್ಬಾವನ್ನು ಹಿಡಿದಿದ್ದೇನೆ. ಒಂದು ಹತ್ತತ್ರ ಒಂದು 50 ರಸಲ್ಸ್ ವೈಪರನ್ನು ಹಿಡಿದಿದ್ದೇನೆ. ನನಗೆ ಯಾವತ್ತೂ ಇಲ್ಲಿಯ ಪುತ್ತೂರಿನ ಐತಾಳ್ರು ಬೈತಿರ್ತಾರೆ, ಬಾಲಕೃಷ್ಣ ಬಹಳ ಆಟ ಆಡ್ತೀಯ ನೀನು ಹಾವಿನೊಟ್ಟಿಗೆ ಅಂತ. ಆದರೆ ಹಾವಿನ ಪ್ರತಿಯೊಂದು ಮೂಮೆಂಟನ್ನು ಚೆಕ್ ಮಾಡಿ ನನಗೆ ಹೇಳಬಲ್ಲೆ, ಹಾವು ಇಂಥದ್ದೇ ಮಾಡುತ್ತೆ, ಇಂಥಲ್ಲೇ ಮೂವ್ ಆಗುತ್ತೆ ಅಂತ. ಯಾಕೆಂದರೆ ಅದನ್ನು ಅಷ್ಟು ಅಭ್ಯಾಸ ಮಾಡಿದೆ. ನೀವು ಕೇಳ್ಬೋದು ರಿಸರ್ಚು ಪಾಠ ಬಿಟ್ಟು ಇದು ಮಾಡಿದೆ ಅಂತ. ಹೌದು, ಎಷ್ಟೋ ಸಾರಿ ರಿಸರ್ಚು ಪಾಠ ಬಿಟ್ಟು ಈ ಕೆಲಸ ಮಾಡಿದ್ದೇನೆ. ಪಾಠದ ಮಧ್ಯದಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ನೋಡಿ ಒಂದು ಕಾಲ್ ಬಂದಿದೆ, ದಯವಿಟ್ಟು ಕೂತ್ಕೊಳ್ಳಿ, ನಾನು ಹೋಗಿ ಬರ್ತೇನೆ ಅಂತೇಳಿ ಹೋಗಿ ಬಂದದ್ದು ಉಂಟು. ಒಂದು ಸ್ಟೂಡೆಂಟ್ ಪಾಪ ಬೇಜಾರಾಯ್ತು ಅವರಿಗೆ, ಯಾಕಂದರೆ ಸಂಜೆ ಫೋಟೋ ಸೆಷನ್ ಇತ್ತು.
ನಾನು ಅಷ್ಟು ಒಳ್ಳೆಯ ಟೀಚರ್ ಅವರಿಗೆ. ನಾನು ಇರಲೇಬೇಕಾಗಿತ್ತು ಅಂತ ಹತ್ರ ಕೆಲವ್ರುಗಳೇ, ಸರ್ ನೀವು ಇರಬೇಕಾಗಿತ್ತು ಅಂತ. ಕಡೆಗೆ ನಾನು ಹೇಳಿದೆ, ನಾನು ಮಧ್ಯದಲ್ಲಿ ಒಂದು ಸೇರಿಸ್ಬಿಡಿಯಪ್ಪ ಫೋಟೋನು ಅಂತ. ಅಲ್ಲಿ ಹೋಗಿದ್ದೀನಿ ಹಾವು ಹಿಡಿಲಿಕ್ಕೆ, ಹಾವು ಸಿಗಲಿಲ್ಲ. ಮನೆಯವರು ನನ್ನನ್ನು ಬಿಡೋದಿಲ್ಲ, ಯಾಕೆಂದರೆ ಬಾತ್ರೂಮಿನ ಪೈಪ್ಲೈನಲ್ಲಿ ಹಾವಿದೆ, ಅದು ಬಂದೇ ಬರುತ್ತೆ ಬಾತ್ರೂಮಿಗೆ. ಇವರಿಗೆ ನನ್ನ ಮನೆ ಒಳಗೆ ಹೋಗ್ಲಿಕ್ಕೆ ಹೆದರಿತು. ಕಡೆಗೆ ಅದನ್ನು ಹಿಡ್ಕೊಂಡು ಬಂದೆ. ಬರೋ ಅಷ್ಟೊತ್ತಿಗೆ 7 ಆಗಿತ್ತು. ಹುಡುಗರೆಲ್ಲ ಹೋಗಿದ್ರು. ಮರುದಿವಸ ಹುಡುಗರಿಗೆ ಸಾರಿ ಹೇಳಿದೆ. ಹಾಗೆ ಅಂತಹ ಸ್ಥಿತಿ ನಾನು. ಇಲ್ಲಿ ಸಾಧಾರಣ ಈ ಕ್ಯಾಂಪಸ್ನಲ್ಲಿ ನಾನೊಂದು 500ರಿಂದ 600 ಹಾವು ಬಿಟ್ಟಿದ್ದು ಹೊರಗಡೆಯಿಂದ ತಂದು. ಒಂದು ಕಾಲದಲ್ಲಿ ಇಲ್ಲಿಯ ಜನಗಳು ಹಾವು ಬಿಡ್ತಾನೆ ಅಂತ ಹೇಳಿದರೆ ಜಗಳ ಮಾಡೋರು. ನನ್ನ ಕ್ವಾರ್ಟರ್ಸ್ನಲ್ಲಿ ಎಷ್ಟೋ ಜನ ನನ್ನ ಹತ್ರ ಜಗಳ ಮಾಡಿದ್ದಾರೆ. ಕಡೆಗೆ ಏನಾಯಿತು ಕೇಳಿದರೆ, ಅವರಿಗೆ ಬಾಲಕೃಷ್ಣ ಹಾವು ಬಿಟ್ಟದ್ದು ಏನೂ ಆಗೋದಿಲ್ಲ. ಅಂದರೆ ಈ 38 ವರ್ಷದಲ್ಲಿ ಒಂದು ಹಾವು ಇಲ್ಲಿ ಕಚ್ಚಿದ ಕೇಸ್ ಉಂಟು. ಅದು ರಸಲ್ಸ್ ವೈಪರ್ ಕಚ್ಚಿದ್ದು ನನ್ನ ಒಬ್ಬ ಅಟೆಂಡರ್ಗೆ. ಅದು ಬಿಟ್ಟರೆ ಕ್ಯಾಂಪಸ್ನ ಒಳಗಡೆ, ಅದು ಕ್ಯಾಂಪಸ್ಸಿಂದ ಹೊರಗಡೆ ಆ್ಯಕ್ಚುಲಿ, ಅದು ರಾಮಣ್ಣನ ಅಂಗಡಿ ಹತ್ರ, ಕ್ಯಾಂಪಸ್ಸಿನ ಒಳಗಡೆ ಇವತ್ತಿನವರೆಗೆ ಒಂದೇ ಒಂದು ಹಾವು ಕಚ್ಚಿದ ಕೇಸಿಲ್ಲ. ನಾನು ಸುಮಾರು ಒಂದು 600 ಹಾವುಗಳಲ್ಲಿ ಹೆಬ್ಬಾವು ಇರ್ಬೋದು, ರಸಲ್ಸ್ ವೈಪರ್ ಇರ್ಬೋದು, ನಾಗರಹಾವು ಇರ್ಬೋದು, ಕೇರಾವು ಇರ್ಬೋದು, ಎಲ್ಲವನ್ನೂ ಬಿಟ್ಟಿದ್ದೇನೆ. ಇಲ್ಲೇ ಪಕ್ಕದಲ್ಲೇ ಬಿಟ್ಟಿದ್ದೀನಿ. ಇಲ್ಲಿ ಬೇಕಾದಷ್ಟು ನಾಗರಹಾವಿದೆ. B2 ಯೂನಿವರ್ಸಿಟಿ ಕ್ವಾರ್ಟರ್ಸ್ ಇವತ್ತಿಗೂ ಅದರ ಮೋರಿನ ಆ ಮೋರಿ ಅಂತ ಹೇಳ್ತೇವಲ್ಲ, ಅದರ ಅಡಿನಲ್ಲಿ ಇವತ್ತಿಗೂ ರಸಲ್ಸ್ ವೈಪರ್ ಇದೆ. ಪ್ರಾಬಬ್ಲಿ ಇವರಿಗೆ ಮೊನ್ನೆ ಸಿಕ್ಕಿದೆ, ನಮ್ಮ ಶಶಿರೇಖ ಅವರಿಗೆ. ಅವರೊಂದು ಫೋಟೋ ಕಳಿಸಿದ್ರು ನನಗೆ. ರಸಲ್ಸ್ ವೈಪರ್ ಇದೆ, ಏನೂ ಮಾಡೋದಿಲ್ಲ. ಅದರ ಒಂದು ಕಂಡೀಷನ್ನು, ರಾತ್ರಿ 10-10:30 ಮೇಲೆ ನೀವು ಓಡಾಡುವಾಗ ಕೈನಲ್ಲೊಂದು ಟಾರ್ಚ್ ಇರಬೇಕು. ಬೆಳಕು ಭಾಳ ಇಂಪಾರ್ಟೆಂಟ್. ಬೆಳಕಿದ್ರೆ ಅದು ಕಚ್ಚೋದಿಲ್ಲ. ನಾನು ಕಚ್ಚೋದಿಲ್ಲ ಅಂತ ನಾನು ಧೈರ್ಯ ಕೊಡ್ತೇನೆ. ಯಾಕೆಂದರೆ ನಾವು ಮನೆಯಲ್ಲಿ ಹಾವನ್ನು ಬಿಟ್ಟು, ನಾಗರಹಾವನ್ನು ಬಿಟ್ಟು ಆರಾಮ ಮಲ್ಕೊಂಡಿದ್ದೀನಿ ನಾನು ನಮ್ಮ ಮನೆ ಒಳಗಡೆ. ನಾನು ಹೆಂಡತಿ ಫಸ್ಟಿಗೆ 1-2 ಸಾರಿ ಬೈದಿದ್ಲು. ಆಮೇಲೆ ಇದು ಏನಿದ್ರು ಶನಿ ಬಿಡೋದಿಲ್ಲ ಈ ಕೆಲಸನ ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು. ಅಫ್ಕೋರ್ಸ್ ಇದೇ ಒಂದು ಹಾವು ಹಿಡಿಲಿಕ್ಕೋಸ್ಕರ ಹೋಗಿ ಒಂದು ಕಾಲು ಮುರ್ಕೊಂಡೆ. ಅವ್ರು ಹೇಳಿದ್ರು ಭಾಳ ಕೆಟ್ಟದಾಯಿತು ಅಂತ. ನಿಜವಾಗೂ ಇಲ್ಲ, ಕೆಟ್ಟದಾಗಲಿಲ್ಲ. ನಾನು ಅದನ್ನು ಬೆಳಗ್ಗೆ ನಮ್ಮ ಕೆಮಿಸ್ಟ್ರಿ ಮೇಡಮ್ ಒಟ್ಟಿಗೆ ಹೇಳ್ತಾ ಇದ್ದೆ. ನಂದು ಈ ಕಾಲು 2003ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ 1 ಸೆಂಟಿಮೀಟರ್ನಷ್ಟು ಕಡಿಮೆ ಆಗಿತ್ತು ಈ ಕಾಲು. ಸೊ ನಾನು ಯಾವಾಗ ನಿಲ್ಲಬೇಕಾದ್ರೆ ಹೀಗೆ ನಿಲ್ಲಬೇಕಾಗ್ತಿತ್ತು. ಮೊನ್ನೆ ಇಲ್ಲಿ ಕಾಲು ಮುರಿದು ಈಗ 2 ಸರಿಯಾಗಿ ನಾನು ಕರೆಕ್ಟಾಗಿ ಲೆವೆಲಲ್ಲಿ ನಿಲ್ತೀನಿ. ಬದುಕಲ್ಲಿ ನಿಮಗೆ ನೋವು ಮತ್ತು ಒಳ್ಳೆಯದು ಎರಡೂ ಕೂಡ ಕಲಿಸುವಂಥದ್ದು ಏನು ಕೇಳಿದರೆ, ನೀವು ಬದುಕಬೇಕು, ಸರಿಯಾಗಿ ಬದುಕಬೇಕು ಅನ್ನೋದನ್ನು. ಅದನ್ನು ನೇಚರ್ ಯಾವತ್ತೂ ಹೇಳಿಕೊಡ್ತದೆ. ಇವತ್ತು ಕೊರೋನಾ ವೈರಸ್ ಬಗ್ಗೆ ಎಲ್ಲರೂ ಹೆದರ್ತಾರೆ, ನಾವು ಹೆದರಲಿಲ್ಲ. ಆದರೆ ಅದಕ್ಕೆ ಬೇಕಾದ ಎಲ್ಲ ಪ್ರಿಕಾಷನ್ಸನ್ನು ತೊಗೊಂಡಿದ್ದೇವೆ. ಈಗ ಮಾಸ್ಕ್ ಹಾಕಲಿಲ್ಲ, ಯಾಕೆಂದರೆ ಅದರ ಅವಶ್ಯಕತೆ ಇಲ್ಲ ಅಂಥೇಳಿ. ಬಟ್ ಬೇಕಾದಷ್ಟು ಪ್ರಿಕಾಷನ್ಸನ್ನು ನಾವು ತಗೊಂಡ್ರೆ ನೇಚರಿನ ಯಾವುದೇ ಒತ್ತಡದಲ್ಲೂ ನಾವು ಆರಾಮಾಗಿ ಬದುಕ್ಬೋದು. ಇದು ನಾನು ಹಾವುಗಳಿಂದ ಅಥವಾ ಪ್ರಾಣಿಗಳಿಂದ ಕಲ್ತ್ಕೊಂಡು. ನಾನು ಬರೀ ಹಾವು ಹಿಡಿತೇನೆ ಅಂತ ಅಷ್ಟೇ ಕೆಲವರಿಗೆ ಗೊತ್ತು. ನಾನು ಉಡಾನು ಒಂದು ಇದನ್ನು ಹಿಡಿತೇನೆ. ಆಮೇಲೆ ಯಾವುದೇ ಪ್ರಾಣಿ ಪಕ್ಷಿ ಇರಲಿ, ಸ್ವಲ್ಪ ಮಟ್ಟಿಗೆ ಮನುಷ್ಯರೊಟ್ಟಿಗೆ ಬದುಕಲಿಕ್ಕೆ ಆಗುವಂಥ ಯಾವುದೇ ಪ್ರಾಣಿ ಪಕ್ಷಿಯನ್ನು ನಾವು ಲೈಕ್ ಮಾಡ್ತೇವೆ. ನಮ್ಮಲ್ಲಿ ಬೆಕ್ಕುಗಳಿದ್ದಾವೆ, ನಾಯಿ ಇದೆ, ದನಕರುಗಳಿದ್ದಾವೆ, ಎಮ್ಮೆ ಇದಿದ್ದಾವೆ. ಆಮೇಲೆ ಬೇರೆ ಬೇರೆ ಪಕ್ಷಿಗಳಿದ್ದಾವೆ. ನನ್ನ ಮನೆಯಲ್ಲಿ ಒಂದು 2-3 ಸಾರಿ ಪಕ್ಷಿಗಳನ್ನು ನೋವಾದದನ್ನು ತಂದಿಟ್ಟು ಸಾಕಿದ್ದೇವೆ. ಕೆರೆ ಹಾವನ್ನು 1 ವಾರ ಸಾಕಿದ್ದೇನೆ ನಾನು ಕ್ವಾರ್ಟರ್ಸಲ್ಲಿದ್ದಾಗ. ನನ್ನ ರೂಮಿಗೆ ಇವತ್ತಿಗೂ ಯಾರಾದರೂ ಹೋಗ್ಲಿಕ್ಕೆ ಹೆದರ್ಬೋದು. ಈಗ ಅಲ್ಲಿ ನಾರಾಯಣರಿದ್ದಾರೆ, ಹೆದರಿಕೆ ಇಲ್ಲ. ಇಲ್ಲದಿದ್ದರೆ ನನ್ನ ರೂಮಿಗೆ ಯಾರೂ ಒಳಗಡೆ ಎಂಟ್ರ್ ಆಗ್ತಿರ್ಲಿಲ್ಲ. ನಾನು ಬಾಗಿಲು ತೆಗೆದಿಟ್ಟೋದ್ರೂ ಒಳಗಡೆ ಯಾರೂ ಬರ್ತಿರ್ಲಿಲ್ಲ. ಯಾಕೆಂದರೆ 6ರಿಂದ 8 ಅಡಿ ಉದ್ದದ ನಾಗರಹಾವುಗಳು ಸುಮಾರು ಸರಿ ಅಲ್ಲಿ ಇದ್ದದನ್ನು ಎಷ್ಟೋ ಜನ ನೋಡಿದ್ದಾರೆ. ಹಾವಿನೊಟ್ಟಿಗೆ ನೀವು ಬದುಕಬಹುದು. ನಿಜವಾಗೂ ಅವು ಯಾರಿಗೂ ತೊಂದರೆ ಮಾಡಬೇಕು ಅಂತ ಹೇಳುವಂತಹ ಪ್ರಾಣಿಗಳೇ ಅಲ್ಲ ಅವು. ಅವಕ್ಕೆ ಮನುಷ್ಯರು ಬೇಕು. ಯಾಕೆಂತಂದರೆ ಮನುಷ್ಯ ಇದ್ದಲ್ಲಿ ಆಹಾರ ಇರ್ತದೆ, ಆಹಾರ ಇದ್ದಲ್ಲಿ ಇಲಿಗಳಿರ್ತವೆ, ಇಲಿಗಳಿದ್ದಲ್ಲಿ ಹಾವುಗಳಿರ್ತವೆ. ಇದೊಂದು ಸೈಕಲ್. ಅದರಿಂದ ಯಾರೂ ದಯವಿಟ್ಟು ಹಾವನ್ನು ಕೊಲ್ಲಬೇಡಿ. ಯಾಕಂದರೆ ನಾನು ತುಂಬ ಜನ ಹಾವುಗಳನ್ನು ಕೊಂದದ್ದು ನೋಡಿಯೇ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ಕೆಲವೊಂದು ಮೂಢನಂಬಿಕೆಗಳನ್ನು ಇಲ್ಲಿ ಹಬ್ಬಿಸಿದ್ದೇನೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೌತ್ ಕೆನಡಾದಲ್ಲಿ ಹಾವನ್ನು ಕೊಲ್ಲಬಾರ್ದು ಅಂತ ಒಂದು ಪ್ರತೀತಿ ಸುಮಾರು 3000 ವರ್ಷಗಳಿಂದ ಇದೆ. ನಾನು ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೇನೆ. ನಿಜ, ನೀವು ಹಾವನ್ನು ಕೊಂದರೆ ಇಲ್ಲಿ ನೀವು ಅನುಭವಿಸೋದು ಗ್ಯಾರಂಟಿ. ಹಾವನ್ನು ನಾನು ಹೋಗದೇನೆ ಒಂದು ಜಾಗದಿಂದ 3 ಗಂಟೆಯ ಒಳಗಡೆ ಆ ಹಾವನ್ನು ಇಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ, ಅಂದರೆ ತಾನಾಗಿ ಹೋಗುವಂತಹ ಒಂದು ವಿದ್ಯೆ ಕೂಡ ಕಲಿತೆ. ಒಂದು ಹಾವನ್ನು ಸುಮಾರು 30 ನಿಮಿಷಗಳ ಕಾಲ ಇದ್ದ ಜಾಗದಲ್ಲೇ ಇರುವ ಹಾಗೆ ಅವುಗಳನ್ನು ನಿಲ್ಲಿಸುವ ವಿದ್ಯೆಯನ್ನು ಕಲಿತೆ. ಆದರೆ ಯಾರಿಗೆ ಹೇಳಿಕೊಡೋದಿಲ್ಲ ಅದನ್ನು. ಯಾಕೆಂತಂದರೆ ಆ ವಿದ್ಯೆಗಳೆಲ್ಲ ಹಿಂದೆ ಇದ್ವು, ಅದನ್ನು ಜನ ಉಪಯೋಗಿಸ್ತಿದ್ರು. ಬಟ್ ಇವತ್ತು
ಅದನ್ನೆಲ್ಲರೂ ತಮಾಷೆ ಮಾಡಿಕೊಂಡು ಬದುಕಿದ್ರೆ ಹೊರತು ಅದನ್ನು ಕಲೀಲಿಲ್ಲ. ಬಟ್ ನನಗೆ ಅದು ಅವಶ್ಯಕತೆ ಬಿತ್ತು, ನಾನು ಕಲಿತೆ. ಹಾಗಾಗಿ ನನ್ನ ಮನೆಯಲ್ಲಿ ಹಾವು ಇದ್ರೂ ನಾನು ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ನನ್ನ ಹತ್ರ ಬರೋದಿಲ್ಲ ಅಂತ, ನನ್ನ ಅಥವಾ ನನ್ನ ಫ್ಯಾಮಿಲಿ ಹತ್ರ ಬರೋದಿಲ್ಲ ಅಂತ. ಒಂದು, ಎಲ್ಲ ಹಾವುಗಳಿಗೆ ಥರ್ಮಲ್ ಸೆನ್ಸರ್ಸ್ ಅಂತ ಇರ್ತದೆ. ನಮಗಿಲ್ಲದ ಒಂದು ಒಳ್ಳೆಯ ವಿದ್ಯೆ ಅವಕ್ಕುಂಟು. ಏನು ಕೇಳಿದರೆ, ಪ್ರತಿ ಮನುಷ್ಯನ ಬಾಡಿ ಟೆಂಪ್ರೇಚರನ್ನು ತಗೊಂಡು ಅದು ಅವನಿಂದ ದೂರ ಹೋಗ್ತದೆ. ಆ ವಿದ್ಯೆಯನ್ನು ನೀವು ಕಲಿತ್ರೆ ನಿಮ್ಮ ಹತ್ರ ಅದು ಬರದ ಹಾಗೆ ಮಾಡ್ಬೋದು. ಆಮೇಲೆ ಒಂದು ಸೊಪ್ಪಿದೆ, ಆ ಸೊಪ್ಪನ್ನು ನೀವು ಕೈನಲ್ಲಿ ಸುಮ್ಮನೆ ಹೀಗೆ ಮಾಡಿ ಒಂದು ಗೆರೆ ಎಳೆದು ಹೋದರೆ ಆ ಹಾವು ಗೆರೆಯನ್ನು ದಾಟುವುದಿಲ್ಲ. ಯಾಕೆ ಅನ್ನೋದು ನನ್ನ ಹತ್ರ ಕೇಳ್ಬೇಡಿ. ನಾನೊಬ್ಬ ಫಿಸಿಕ್ಸ್ ಪ್ರೊಫೆಸರ್ ಆಗಿ ನಿಮಗೆ ಸೈಂಟಿಫಿಕ್ ರೀಸನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು. ಯಾಕಂದರೆ ಹಾವು ಕೆರೆ ಸುಮ್ಮನೆ ಸೊಪ್ಪು ಎಳ್ಕೊಂಡು ಹೋದರೆ ಯಾಕೆ ದಾಟಬಾರ್ದು ಅಂತ ಕೇಳ್ಬೋದು. ಬಟ್ ನಾನಿಲ್ಲಿ ಒಂದು 5-6 ಕಡೆ ಆ ಕೆಲಸ ಮಾಡಿದ್ದೇನೆ. ಅವತ್ತಿಂದ ಮೇಲೆ ಆ ಹಾವು ಆ ಗೆರೆಯನ್ನು ದಾಟಿ ಒಳಗೆ ಬಂದಿಲ್ಲ. ಯಾವತ್ತೂ ಬರ್ಬೋದಾಗಿತ್ತಲ್ಲ. ಹಾಂ, ರೆಪೆಲೆಂಟ್ ಅಲ್ಲ ಅದು, ಅದೊಂಥರ ಏನು, ನಾನು ಹಾವು ಎಲೆಯನ್ನು ಇಲ್ಲಿ ಅಲ್ಲಿ ಅಲ್ಲಿ ಇಟ್ಕೊಂಡು ಹೋಗ್ತೇನೆ, ಆದರೆ ಹಾವು ದಾಟಿ ಹೋಗಿದೆ. ಅದು ಹಾವಿಗೊಂದು ಅದಕ್ಕೆ ಆದ ಒಂದು ಪರಿಸರ, ಅದರದ್ದು ಒಂದು ವ್ಯವಸ್ಥೆ ಇದೆ. ಇದನ್ನು ನಾವು ಕಲಿತ್ರೆ ಆ ಹಾವನ್ನು ನಮ್ಮ ಹತ್ರ ಬರದ ಹಾಗೆ ಜೀವನ ಮಾಡ್ಬೋದು. ಒಂದು ತೆಂಗಿನಕಾಯಿ, ಒಂದು ಹಿಡಿ ಅಲ್ಲ, ಒಂದು ಏನು ಹೇಳ್ತಾರೆ ಚಿಟಿಗೆ ಅಕ್ಕಿ, ಒಂದು ಹಾವನ್ನು ಆ ಜಾಗದಿಂದ ಬಿಟ್ಟು ಹೋಗುವಾಗ ಮಾಡ್ಬೋದು. ಒಬ್ಬರು ಮನೆಗೆ, ನಮ್ಮಲ್ಲಿ ಒಬ್ಬರು ಎಂಪ್ಲಾಯ್ ಬಸ್ಸೆಲ್ಲ ಇಟ್ಕೊಂಡಿದ್ರಲ್ಲಿ, ಕಣಂತೂರು ಬಸ್, ಅವ್ರ ಮನೆ ಎದುರುಗಡೆ ಒಂದು ಹಾವಿನ ಹುತ್ತ ಇದೆ, ಅಲ್ಲೊಂದು ಹಾವಿತ್ತು. ಒಂದು ಸುಮಾರು ಒಂದು 20 ವರ್ಷದಿಂದ ಅಲ್ಲೇ ಇದೆ. ಒಂದು ದಿವಸ ನಾನು ಹೋಗಿದ್ದಾಗ ಹೇಳಿದರು, ಸರ್ ಏನಾದರೂ ಮಾಡಿ ಒಂದು ಹಾವು ನಾವು ಇಲ್ಲಿದ್ದ ಬೆರೆಸಿ ಅಂತ. ನಾನು ಹೋದ ತಕ್ಷಣ ಹಾವು ನನ್ನ ಮುಖ ನೋಡಿತು, ಹುತ್ತದೊಳಗೆ ಹೋಯಿತು, ಮತ್ತೆ ಬರಲಿಲ್ಲ ಹೊರಗಡೆ. ನಾನು ಅವ್ರಿಗೆ ಒಂದು ಮಾತು ಕೇಳಿದೆ, ನಿಮ್ಮ ಈ ಮನೆ ಇದೆಯಲ್ಲ ಮೇಲ್ಗಡೆ, ಇದು ಕುಸಿದು ಹೋಗುವುದಾದರೆ ಈ ಹಾವನ್ನು ಹಿಡಿತೇನೆ ಅಂತ. ಯಾಕಂದರೆ ಆ ಹಾವು ಆ ಮನೆಯನ್ನು ಕಾಯ್ತದೆ ಅಂತ ನನ್ನ ಅರ್ಥ. ಅದಕ್ಕೆ ಅವ್ರು ತಕ್ಷಣ ಹೇಳಿದರು, ಬೇಡ ಸರ್ ಹಿಡಿಬೇಡಿ, ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ 20 ವರ್ಷದಿಂದ ಇಲ್ಲೇ ಇದೆ, ಏನೂ ಮಾಡೋದಿಲ್ಲ ಅಂತ. ಇಲ್ಲಿ ಅಸೆಗೋಳಿನಲ್ಲಿ ಒಂದು ಘಟನೆ ನಡೀತು, ನಾನು ಹೇಳ್ತೇನೆ, ಕತೆ ಅಂತ ಅನಿಸ್ಬೋದು ನಿಮಗೆ. ಒಂದು ಮನೆಗೆ ಒಂದು ಹಾವಿನ ಹುತ್ತವನ್ನು ಅಗದು ತೆಗೆದಿದ್ರು. ಸುಮಾರು ಒಂದು 8-10 ಹಾವಿದ್ದಿರ್ಬೋದು. ಅದರಲ್ಲಿ ಒಂದು ಹಾವು 12 ವರ್ಷದ ಮೇಲಾಗಿತ್ತು. ಆ ಹಾವನ್ನು ನಾನು ಇಲ್ಲಿ ತಂದಿದ್ದೆ. ಅವತ್ತು ಕಾವೇರಿಯಪ್ಪ, ಸುಂದರ ನಾಯಕರು ಇದ್ದರು. ನಾನು ಇಲ್ಲಿ ಅವ್ರ ಎದುರುಗಡೆ ಆ ಹಾವನ್ನು ಹಿಡಿದು ತೋರಿಸಿದ್ದೆ. ನಾನು ಹೀಗೆ ಹಿಡಿದ್ರೆ ಹಾವು ನೆಲಕ್ಕೆ ತಾಗ್ತಿತ್ತು. ಸುಮಾರು ಇಷ್ಟು ದಪ್ಪ ಇತ್ತು, ಒಂದಿಷ್ಟು ದಪ್ಪ ಒಂದಿಷ್ಟು ಅಗಲ ಎಡೆ ಬಿಡೋದು. ಆ ಹಾವನ್ನು ಹಿಡ್ಕೊಂಡು ಬಂದು ವಾಪಸ್ ತಗೊಂಡೋಗಿ ಆ ಜಾಗಕ್ಕೆ ಬಿಟ್ಟರೆ ಅದು ಬಿಡಬೇಡ ಅಂತ ನನ್ನನ್ನು. ಕಡೆಗೆ ಆ ಹಾವನ್ನು ಒಂದು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಬನಕ್ಕೆ ತಗೊಂಡೋಗಿ ಬಿಟ್ಟ ತಕ್ಷಣ ನನ್ನೊಮ್ಮೆ ಹೀಗೆ ತಿರುಗಿ ನೋಡಿತು, ಹೊರಟೋಯ್ತು. 3 ದಿವಸದ ನಂತರ ಒಮ್ಮೆ ಒಬ್ಬರಿಗೆ ಕಂಡಿದೆ. ಆ ಮನೆಯ 2 ಮಕ್ಕಳು ಹೋದರು. ನಾನು ಅವ್ರಿಗೆ ಹೇಳಿದ್ದೆ, ಇದು ನಿಮಗೆ ತೊಂದರೆಯಾಗತ್ತೆ ಈ ಹಾವಿನಿಂದಾಗಿ, ಯಾಕಂದರೆ ನೀವು ಮಾಡಿರೋ ಕೆಲಸ ಅಂಥದ್ದು ಅಂತ. ಬಟ್ ಅವ್ರು ಒಪ್ಪಲಿಲ್ಲ, ಏನೂ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ನಾನು ಹೇಳೋದು, ಇದು ನಿಮಗೆ ಒಮ್ಮೆ ಅನ್ನಿಸ್ತದೆ, ಇಂಥ ಒಬ್ಬ ಪ್ರೊಫೆಸರ್ ಇಂತಹ ಒಂದು ಏನು ಹೇಳ್ತಾರೆ ಮೂಢನಂಬಿಕೆಯನ್ನು ಹಬ್ಬಿಸ್ತಾ ಇದ್ದಾರಲ್ಲ ಅಂತ. ಕೆಲವೊಂದು ಮೂಢನಂಬಿಕೆಗಳು ಕೂಡ ನೇಚರನ್ನು ಉಳಿಸೋದಕ್ಕೆ ಸಹಾಯ ಆಗಿದೆ, ಅದನ್ನು ನೆನಪಿರಲಿ. ಇವತ್ತು ನಿಮಗೆ ಮೂಢನಂಬಿಕೆ ಇಲ್ಲದೆ ಹೋಗಿದ್ದಿದ್ರೆ ನಾಗಬನ ಯಾರೂ ಮಾಡ್ತಿರಲಿಲ್ಲ. ನಾಗಬನ ಯಾರು ಮಾಡದಿದ್ದರೆ ಅದಷ್ಟು ಕಾಡು ಉಳಿತಿರಲಿಲ್ಲ. ಆ ಕಾಡು ಉಳಿದೇ ಹೋಗಿದ್ರೆ ಪರಿಸರ ಉಳಿತಿರಲಿಲ್ಲ. ಇವತ್ತು ನಾವು ಹೇಳ್ತೇವೆ, ಇದಿಷ್ಟು ಜಾಗದಲ್ಲಿ ಕಾಡಿದೆ, ಈ ಜಾಗದಲ್ಲಿ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಯಾರು ಬಿಲ್ಡಿಂಗ್ ಕಟ್ಟಬೇಡಿ ಅಂತ ನಾನು ಅವತ್ತು ಹೇಳಿದ್ದೆ, ಇದರಲ್ಲೂ ಕಟ್ಟಬೇಡಿ ಅಂತ. ಯಾಕಂದರೆ ಇಲ್ಲಿ ಹಾವಿನ ಸಂಸಾರ ಇದೆ. ಈ ಇದು ಏನು ಬ್ಲಾಕ್ ಇದೆ, ಇದ್ರ ಹಿಂಭಾಗದಲ್ಲಿ ಹಾವಿನ ಸಂಸಾರ ಇದೆ. ಇದು ಇರಲಿ ನಮ್ಮ ರಿಜಿಸ್ಟ್ರಾರ್ ಮನೆ, ಅದರ ಹಿಂಭಾಗದಲ್ಲಿ ಹಾವಿನ ಸಂಸಾರ ಇದೆ. ಸರ್ ಅಲ್ಲಿ ಕ್ವಾರ್ಟರ್ಸ್, ಅದರ ಹಿಂಭಾಗದಲ್ಲಿ ಹಾವಿನ ಸಂಸಾರ ಇದೆ. ಯಾಕಂದರೆ ಸುಂದರ ನಾಯಕರು 3 ಹಾವುಗಳನ್ನು ಕೊಂದಿದ್ದಾರೆ. ಸುಂದರ ನಾಯಕರಲ್ಲ, ಅವ್ರ ಮನೆ ನಾಯಿ. ಕಡೆಗೆ ಅವ್ರು ಹೋಗಿ ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ಬಂದರು. ಕೆಲವೊಂದು ಜಾಗದಲ್ಲಿ ಹಾವುಗಳು ಇರ್ತವೆ. ಇದು ಪರಿಸರವನ್ನು ಉಳಿಸುವ ಒಂದು ವ್ಯವಸ್ಥೆ. ಹಾವು ಇರಬೇಕು, ಇಲಿಗಳಿರಬೇಕು. ಅದಕ್ಕೆ ನಾನು ನನ್ನ ಮನೆಯಲ್ಲಿ ಇಲಿ ವಿಷ ಇಡೋದಿಲ್ಲ. ಯಾಕೆಂದರೆ ಇಲಿ ಸತ್ತೋದ್ರೆ ಅಲ್ಲಿ ಬರುವ ಒಂದು ಹಾವಿಗೆ ಆಹಾರ ಇಲ್ಲ ಆಗತ್ತೆ ಅಂತ. ಆ ಇಲಿಯ ಎಲ್ಲ ತೊಂದರೆಗಳನ್ನು ಸಹಿಸ್ಕೊಂಡು ಇವತ್ತು ಬೆಳಗ್ಗೆ ಕೂಡ ನಾವು ಗರಟದಲ್ಲಿ ಬೀಜ ಹಾಕಿಟ್ಟಿದ್ದೆವು, ಎಂತ ಹೇಳ್ತಾರೆ ತರಕಾರಿ ಬೀಜನ, ಅದನ್ನೆಲ್ಲ ಕೆಡವಿ ಬೀಜ ತಿನ್ಕೊಂಡು ಹೋಗಿದೆ. ಆದರೆ ಇಲಿಯನ್ನು ಆ ರೀತಿ ವಿಷ ಇಟ್ಟು ಕೊಲ್ಲುವ ಆಲೋಚನೆ ನನಗಿಲ್ಲ. ಇದು ಪರಿಸರಕ್ಕೋಸ್ಕರ ನಾವಿಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ, ದೇವರು ಮಾಡಿದ ವ್ಯವಸ್ಥೆ ಅಂತ ನಾನು ಹೇಳೋದು. ಗಾರ್ಡ್ ಅಂತ ಇದ್ದರೆ ಅದನ್ನು ನಾವು ಉಳಿಸ್ಕೋಬೇಕು, ಪರಿಸರವನ್ನು ಬೆಳೆಸಬೇಕು. ಮತ್ತು
ಕ್ಯಾಂಪಸ್ನಲ್ಲಿ ತುಂಬ ವೈವಿಧ್ಯಮಯವಾದ ಪ್ರಾಣಿಗಳಿದ್ದಾವೆ. ದಯವಿಟ್ಟು ಅವುಗಳಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಎಲ್ಲೆಂದರಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ಕಟ್ಟಿ ಇದು ಮಾಡೋದು. ಆದರೆ ಒಂದು 79-80ರಲ್ಲಿದ್ದ ಕ್ಯಾಂಪಸ್ಸಿಗೂ ಇವತ್ತಿರುವ ಕ್ಯಾಂಪಸ್ಸಿಗೂ ಬಹಳ ಅಜಗಜಾಂತ ವ್ಯತ್ಯಾಸ ಇದೆ. ನಾನು ಎಡಪಡಿತಾ ಇರಲ್ಲ, ಇಲ್ಲೇ ಗಣೇಶ್ ಮಾಲ್ನಲ್ಲಿ ಓಡಾಡಿದವರು, ರಾಮ್ ಮಾಲ್ನಲ್ಲಿದ್ದವರು. ಅವತ್ತಿಗೂ ಇವತ್ತಿಗೂ ಇಟ್ಸ್ ಎ ಗ್ರೀನ್ ಕ್ಯಾಂಪಸ್. ನೀವು ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ಇದೆಲ್ಲ ಇಲ್ಲಿಯ ಪ್ರತಿಯೊಬ್ಬ ವೈಸ್ ಚಾನ್ಸಲರ್, ಇಲ್ಲಿ ಬಂದವರು, ಪ್ರತಿಯೊಬ್ಬ ಇಲ್ಲಿಯ ಏನು ಹೇಳ್ತಾರೆ, ಇಲ್ಲಿ ಇದ್ದವರು ಎಲ್ಲರೂ ಈ ಪರಿಸರ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರ. ಇದು ನಮಗೆಲ್ಲರಿಗೂ ಅನುಕೂಲ, ಹಾಗೆ ಇದು ನೇಚರಿಗೂ ಅಂದರೆ ಈ ಭೂಮಿ ತಾಯಿಗೂ ಅನುಕೂಲವಾದದ್ದೇ. ನೀರಿನ ವ್ಯವಸ್ಥೆ ಇದೆ ಬೇಕಾದಷ್ಟು. ಮತ್ತು ನಾನು ಇನ್ನೊಂದು ಹೇಳೋದಂದರೆ ಇಲ್ಲಿಯ ನೀರಿನ ವ್ಯವಸ್ಥೆ ಅದೊಂದು ನಮ್ಮ ವೈಸ್ ಚಾನ್ಸಲರ್ ಅವರು ಮಾಡಬೇಕು. ಇಲ್ಲಿ ನೀರನ್ನು ಇಂಗಿಸುವ ಕಾರ್ಯಕ್ರಮ ಭಾಳ ಕಡಿಮೆ ಇದೆ. ನಾನು ನನ್ನ ಮನೆಯಲ್ಲಿ ಈಗ 6 ವರ್ಷದಿಂದ ನೀರು ಇಂಗಿಸ್ತಾ ಇದ್ದೇನೆ ಸರ್. 1600 ಸ್ಕ್ವೇರ್ ಫೀಟಿನ ಮಳೆಗಾಲದ ನೀರು ಒಂದು ಹನಿ ಕೂಡ ಹೊರಗಡೆ ಹೋಗೋದ ಹಾಗೆ ನನ್ನ ಬೋರ್ವೆಲ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಬೇಕಾದ ಫಿಲ್ಟ್ರ್ ವ್ಯವಸ್ಥೆ ನಾನೇ ಮಾಡಿದ್ದೇನೆ. ನನ್ನದೇ ಫಿಲ್ಟ್ರು, ಯಾರು ನಾನು ಬೇರೆಯವರು ಹೇಳಿದ್ದನ್ನು ಮಾಡಲಿಲ್ಲ. ನಾನೇ 100 ಮೈಕ್ರಾನ್ ಫಿಲ್ಟ್ರ್ ಯೂಸ್ ಮಾಡಿ ಒಂದು ಹನಿ ನೀರು ಕೂಡ ವೇಸ್ಟ್ ಆಗದ ಹಾಗೆ ನಿನ್ನೆಯಿಂದ ಪುನಃ ಪ್ರಾರಂಭ ಆಗಿದೆ ಅದು ಆ ಕೆಲಸ. ಸೊ ಅದು ಈಗ ಏನೇ ಮಳೆ ಬಂದರೂ ನಮ್ಮ ಮೇಲಿನ ಮಾಡಿದ ನೀರೆಲ್ಲವೂ ಬೋರ್ವೆಲ್ಗೆ ಹೋಗುತ್ತೆ. ಇದು ಒಂದು. ಎರಡನೇದು ಸೋಲಾರ್. ನಾನು ಸುಮಾರು 8 ವರ್ಷದಿಂದ ನನ್ನ ಮನೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಸೋಲಾರ್ನಲ್ಲೇ ವರ್ಕ್ ಆಗ್ತದೆ. ನನ್ನ ವಾಷಿಂಗ್ ಮೆಷಿನ್ ವರ್ಕ್ ಆಗುತ್ತೆ, ಮಿಕ್ಸಿ ವರ್ಕ್ ಆಗುತ್ತೆ, ಟಿ ವಿ ಫ್ಯಾನಿಂದ ಹಿಡಿದು ಎಲ್ಲವೂ ಸೋಲಾರ್ನಲ್ಲಿ ವರ್ಕ್ ಆಗ್ತದೆ. ಖರ್ಚು ಮಾಡಿದ್ದೇನೆ ಅದಕ್ಕೋಸ್ಕರ, ಯಾಕೆಂದರೆ ಅವಾಗೆಲ್ಲ ಕಾಸ್ಟ್ ಜಾಸ್ತಿ ಇತ್ತು. ಆದರೆ ಇದರಿಂದ ನನ್ನ ಕೈನಲ್ಲಾದ ಒಂದು ಏನು ಹೇಳ್ತಾರೆ ತೃಣ ಅಷ್ಟನ್ನು ವಾಪಸ್ ಕೊಟ್ಟಿದ್ದೇನೆ ಅಂತ ನನಗನ್ನಿಸ್ತದೆ ನೇಚರ್ಗೆ. ಅದೊಂದು ಮಾಡಿದ್ದೇನೆ. ಮತ್ತು ಈ ಪರಿಸರ ರಕ್ಷಣೆಗೆ ಸುಮಾರು ಕೆಲಸ ಮಾಡಿದ್ದೇನೆ ನಾನು ಕೂಡ. ಬೆಂಕಿ ಬಿದ್ದಾಗ ಎಷ್ಟೋ ಸಾರಿ ಬೆಂಕಿ ಹಾರಿಸ್ಲಿಕ್ಕೆ ಹೋಗಿದ್ದೇವೆ ರಿಸ್ಕ್ ತಗೊಂಡು. ನಮ್ಮ ಮಲ್ಲಯ್ಯನವರು ಇದ್ದಾಗ ನೆನ್ಪುಂಟು ನನಗೆ, ನಾವು ರಾತ್ರಿ 12 ಗಂಟೆಗೆಲ್ಲ ಎದ್ದು ಇಲ್ಲಿ ಬೆಂಕಿ ಹಾರಿಸ್ಲಿಕ್ಕೆ ಹೋಗ್ತಾ ಇದ್ದೆವು. ಪ್ರತಿಯೊಂದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದರೆ ನನ್ನ ಆಸೆ ಇನ್ನೇನಿಲ್ಲ, ಅಲ್ಲಿದ್ದ ಹಾವು ಸಾಯಬಾರ್ದು ಅಂತ. ನಿಜ ಹಾವು ಹುತ್ತದಲ್ಲೆಲ್ಲ ಹೋಗಿ ಬದುಕ್ತದೆ, ಆದರೆ ಅದಕ್ಕೆ ಮರುದಿವಸ ಆಹಾರ ಸಿಗೋದಿಲ್ಲ. ಸೊ ಅದನ್ನು ನೇಚರನ್ನು ನಾವು ಉಳಿಸೋದು ನಮಗೆ ಬಹಳ ಇಂಪಾರ್ಟೆಂಟು. ಮತ್ತು ಹಾವಿನ ಬಗ್ಗೆ ಇನ್ನೆರಡು ವಿಷಯ. ಹಾವು ಕಚ್ಚಿದ ತಕ್ಷಣ ಯಾರೂ ಸಾಯೋದಿಲ್ಲ, ಅದೊಂದು ನೆನ್ಪಿಟ್ಟುಕೊಳ್ಳಿ. ನಿಮ್ಮ ಹೆದರಿಕೆ ನಿಮ್ಮನ್ನು ಕೊಲ್ಲುತ್ತೆ ಹೊರತು ಹಾವು ಕಚ್ಚಿದ ತಕ್ಷಣ ಸಾಯೋದಿಲ್ಲ. ಯಾಕಂದ್ರೆ ನನ್ನ ಶಿಷ್ಯ ಏನಿದ್ದಾನೆ BSNL ವರ್ಕ್ ಮಾಡ್ತಿದ್ದಾನೆ ನನ್ನ ಶಿಷ್ಯ, ಅವನು ನನ್ನಿಂದಾಗೆ ಹಾವು ಇದನ್ನು ಕಲಿತು ಈಗ ವರ್ಕ್ ಮಾಡ್ತಿದ್ದಾನೆ. ಅವನಿಗೆ ಹಾವು ಕಚ್ಚಿ ಇದಿಷ್ಟು ದೇಹದ ಪಾರ್ಟನ್ನು ರೀಪ್ಲೇಸ್ ಮಾಡಬೇಕಾಯಿತು, ಈ ಪಾರ್ಟು ಮತ್ತು ಇದನ್ನು. ಬಟ್ ಅವನಿಗೆ 1.5 ಗಂಟೆ ಕಾಲ ಮೆಡಿಕಲ್ ಸಪೋರ್ಟ್ ಸಿಗಲಿಲ್ಲ, ಸಾಯಲಿಲ್ಲ. ಯಾಕೆಂದರೆ ಅವನಿಗೆ ಅಷ್ಟೊಂದು ವಿಲ್ ಪವರ್ ಇತ್ತು. ಸೊ ನಿಮಗೆ ವಿಲ್ ಪವರ್ ಇದ್ದರೆ ಯಾವುದೇ ಹಾವು ಕಚ್ಚಿದರೂ 1.5 ಗಂಟೆ ಕಾಲ ಏನಾಗೋದಿಲ್ಲ. ಆ 1.5 ಗಂಟೆ ಕಾಲದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಮೆಡಿಸಿನ್ ಸಿಗ್ತದೆ, ಮೆಡಿಕಲ್ ಫೆಸಿಲಿಟಿ ಇದೆ. ದಯವಿಟ್ಟು ಸಾಧ್ಯವಾದಷ್ಟು ಮಂಗಳೂರಿನ ಹಾಸ್ಪಿಟಲ್ಗೆ ಹೋಗಬೇಕು. ಯಾವುದಂದರೆ ಕಂಕನಾಡಿಯಲ್ಲಿರುವಂಥ ಹಾಸ್ಪಿಟಲ್ಗೆ, ಯಾಕಂದರೆ ಅವರು ದೇ ಆರ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಇದು ಒಂದು. ಎರಡನೇದು, ಹಾವಿನ ವಿಷಯಕ್ಕೆ ಅಕಸ್ಮಾತ್ ಕಚ್ಚಿದ್ರೆ ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಬಲವಾದ ಒಂದು ಕಟ್ಟು ಹಾಕಬೇಕು. ಕಟ್ಟು ಹಾಕುವ ಹೇಗೆ ಕೇಳಿದರೆ, ಒಂದು ಬೆರಳು ಇಟ್ಟು ಯಾರದ್ದಾದರೂ ಬಲವಾದ ಕಟ್ಟು ಹಾಕಬೇಕು. 2 ಕಟ್ಟು ಹಾಕೋದು ಒಳ್ಳೆಯದು. ನಿಮ್ಮ ಕೈ ಕಚ್ಚಿದಾಗ ಅಕಸ್ಮಾತ್ ಇಲ್ಲೆಲ್ಲರೂ ಕಚ್ಚಿದ್ರೆ ಏನೂ ಮಾಡೋಕ್ಕಾಗಲ್ಲ, ದೇವರಿದ್ದಾನೆ ಅಂತ ಹೇಳ್ಬೇಕಷ್ಟೆ. ಕಾಲಿಗೆ ಕಚ್ಚಿದ್ರಷ್ಟೇ 2 ಕಟ್ಟುಗಳು ಬಹಳ ಇಂಪಾರ್ಟೆಂಟು. ಆ ಕಟ್ಟು ಹಾಕುವಾಗ ತೆಳು ದಾರದಲ್ಲಿ ಕಟ್ಟು ಹಾಕಬಾರ್ದು. ಖರ್ಚೀಪ್ ಅಥವಾ ಯಾವುದಾದ್ರು ಒಂದು ಸ್ವಲ್ಪ ದಪ್ಪ ಬಟ್ಟೆಯಲ್ಲಿ ಕಟ್ಟು ಹಾಕಬೇಕು. ಕಟ್ಟು ಹಾಕುವ ಮೊದಲು ಯಾರ್ದಾರು ಒಂದು ಬೆರಳು ಇಟ್ಟು ಬಿಗಿಯಾಗಿ ಕಟ್ಟಿ ಆ ಬೆರಳನ್ನು ತೆಗಿಬೇಕು. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇರಬೇಕಲ್ಲಿ. ಸೊ ಆ ರೀತಿ ಮಾಡಿ ಅವನನ್ನು ತಕ್ಷಣ ಕರ್ಕೊಂಡು ಹೋದರೆ ಅವನನ್ನು ಬದುಕಿಸ್ಲಿಕ್ಕೆ ಆಗ್ತದೆ. ನನ್ನ ಅಜ್ಜಿ ಔಷಧಿ ಕೊಡ್ತಿದ್ರು, ನಾನು ಕಲೀಲಿಲ್ಲ. ಯಾಕೆಂತಂದರೆ ನನಗೊಬ್ಬರು ಇಲ್ಲಿ ಲೋಕಲ್ ಒಬ್ಬರು ಆಯುರ್ವೇದಿಕ್ ಪಂಡಿತರು ಹೇಳಿದರು, ಸರ್ ನಿಮಗೆ ನಾನು ಉಪದೇಶ ಕೊಡ್ತೇನೆ, ಕಲಿತೀರಾ ಅಂತೇಳಿ. ನಾನು ಕಲಿಯೋದಿಲ್ಲ ಹೇಳಿದೆ, ಯಾಕೆಂದರೆ ನನ್ನ ಬಿಸ್ನೆಸ್ಸೇ ಬೇರೆ. ನಾನು ಇದನ್ನೊಂದು ಹಾಬಿ ಅಂತ ಮಾಡಿದ್ದು, ಆದ್ದರಿಂದ ಅದನ್ನು ಕಲಿಯೋದಿಲ್ಲ ಹೇಳಿದೆ. ಹಾಗಾಗಿ ಹಾವಿನ ವಿಷಯಕ್ಕೆ ಔಷಧಿ ಕೊಡುವಷ್ಟು ನಾನು ಕಲೀಲಿಲ್ಲ. ಕಲಿಯಬಹುದಾಗಿತ್ತೇನೋ, ಆದರೆ ಮಾಡಲಿಲ್ಲ ಆ ಕೆಲಸನ. ಮತ್ತು ಹಾವು ಯಾವತ್ತೂ ನಿಮಗೆ ಬಂದು ಕಚ್ಚೋದಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಹಾವು ಎಲ್ಲೇ ಹೋಗ್ತಾ ಇದ್ದರೂ ಅದು ಹೋಗ್ತಾ ಇರುತ್ತೆ ಅದರಕ್ಕೆ. ಅದನ್ನು ನಾನು ಎಷ್ಟೋ ಸರಿ ನಮ್ಮ ಸ್ಟೂಡೆಂಟ್ಸಿಗೆ ತೋರಿಸಿದ್ದೇನೆ. ನನ್ನ ಕಾಲು ಬುಡದಲ್ಲಿ ಹಾವು ಬಿಟ್ಟು ನನ್ನ ಕಾಲಿನ ಸುತ್ತಿಕೊಂಡು ಹಾವು ಹೋದೋದನ್ನು ನಾನು ತೋರಿಸಿದ್ದೇನೆ. ಪ್ರಶಾಂತ್ ಅವರಿಗೆ ಮೊನ್ನೆ ಒಂದು ಅದನ್ನು ಕಳಿಸಿದ್ದೆ. ನನ್ನ ಕೈ ಮೇಲೆ ಹಾವಿದ್ದದ್ದೊಂದು ಫೋಟೋವನ್ನು ಕಳಿಸಿದ್ದೆ ನಾನು.
ಹಾವು ಏನೂ ಮಾಡೋದಿಲ್ಲ. ಹಾವು ನಿಮ್ಮ ಮಾತನ್ನು ಕೇಳುತ್ತೆ. ನೀವು ಸರಿಯಾಗಿ ಅದನ್ನು ಏನು ಹೇಳ್ತಾರೆ, ಅದಕ್ಕೆ ನೀವು ವಿಷಯ ಕೊಡೋದಾದರೆ ನಿಮ್ಮ ಮಾತನ್ನು ಕೇಳ್ತದೆ. ಬೇಕಾದ್ರೆ ನಾನು ನಿಮ್ಮ ಎದುರುಗಡೆ ಹಾವು ಯಾವತ್ತಾರು ಸಿಕ್ಕಿದಾಗ ತಂದು ತೋರಿಸ್ತೇನೆ, ನಮ್ಮ ಮಾತನ್ನು ಕೇಳ್ತದೆ. ಯಾಕೆಂದರೆ ಅದಕ್ಕೂ ಮನುಷ್ಯೊಟ್ಟಿಗೆ ಬದುಕಬೇಕು ಅಂತ ಆಸೆ ಇದೆ. ಸೊ ಇದೆಲ್ಲ ಇದ್ದು ಇವತ್ತಿನ ದಿವಸ ನಾನೇನು ಮಾಡಿದೆ ಅಂತ ಇದು ಸಣ್ಣ ಕೆಲಸ. ಆ್ಯಕ್ಚುಲಿ ಈ ಕ್ಯಾಂಪಸ್ಸಿಗೆ ಹೋಲಿಸಿದರೆ ಒಂದು ಗಿಡದ ಕೆಲಸ ನಾನು ಮಾಡಿರೋದು. ಅದಕ್ಕೆ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಈ ಎಲ್ಲ ಮಿತ್ರರಿಗೆ, ಇವನ್ ವೈಸ್ ಚಾನ್ಸಲರ್ ಕೂಡ ನನ್ನ ಮಿತ್ರರೇ, ಎಲ್ಲ ಮಿತ್ರರಿಗೆ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಪ್ರಶಾಂತ್ ನಾಯಕ್. ವಿಶ್ವ ಪರಿಸರ ದಿನಾಚರಣೆದ ಮಹತ್ವ ಪರಿಸರನು ಒರ್ತುನುಡಾಯಿನ ನಮ್ಮ ಜವಾಬ್ದಾರಿದ ಬಗೆಟು ಪ್ರಾಸ್ತಾವಿಕವಾದ ಪಾತಿರೀರು. ಇದನ್ನು ಪುಸ್ತಕ ರೂಪದಲ್ಲಿ ಎಲ್ಲ ಪರಿಸರಕ್ಕೆ ಸಂಬಂಧಿತ ಪುಸ್ತಕ. ಮತ್ತು ಇವತ್ತು ನೀವು ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ಗಿಡಗಳಿದೆ, ಸುತ್ತಮುತ್ತ ಗಿಡಗಳಿವೆ. ಬಟ್ ವಿಶೇಷ ಏನಂತ ಹೇಳಿದರೆ, ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಗೆ ವನ ಮಹೋತ್ಸವಕ್ಕೆ ಗಿಡಗಳನ್ನು ನೆಡ್ತೇವೆ. ಇಲ್ಲಿ ವೆರಿ ಇಂಪಾರ್ಟೆಂಟು, ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ವೈಸ್ ಚಾನ್ಸಲರ್ ಡಿಸ್ಕಷನ್ ಮಾಡುವಾಗ ಹೇಳ್ತಾಯಿದ್ರು, ವನ ಮಹೋತ್ಸವ ಕಾರ್ಯಕ್ರಮ ಆಚರಿಸ್ತೇವೆ, ಮಳೆಗಾಲ ಮುಗಿಯುವ ಸಮಯದಲ್ಲಿ ಹೆಚ್ಚಿನವರು ಆಚರಿಸ್ತಾರೆ, ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಂದರೆ ಮಳೆಗಾಲದ ಮನ್ಸೂನ್ ಆರಂಭದಲ್ಲೇ ಮಾಡಿದರೆ ಅಟ್ಲೀಸ್ಟ್ ಒಂದು 100 ಗಿಡದಲ್ಲಿ 50 ಗಿಡ ಆದರೂ ಬದುಕ್ತವೆ. ಇಲ್ಲದಿದ್ದರೆ ಕೊನೆಯ ಮಳೆಗಾಲದ ಕ್ಷಣದಲ್ಲಿ ನೆಟ್ಟಿದ್ರೆ ಒಂದು 10 ಗಿಡ ಬದುಕ್ಬೋದು ನೋಡಿಕೊಂಡ್ರೆ. ಸೊ ಅದು ಒಂದು, ನಾವು ಆರಂಭದಲ್ಲಿ ಈ ಗಿಡ ನೆಡುವ ಒಂದು ಕಾರ್ಯಕ್ರಮ ಇದೆ. ಬರೀ ಗಿಡ ನೆಡೋದು ಮಾತ್ರ ಅಲ್ಲ, ಎಲ್ಲರಿಗೂ ಗಿಡವನ್ನು ಕೊಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಹೇಳಿದಾಗೆ ನಮ್ಮ ಮಂಜುನಾಥ್ ಸರ್ ಚೆನ್ನಾಗಿ ಹೇಳಿದ್ದಾರೆ, ಪ್ರತಿಯೊಂದು ಜೀವಿಯು ಈ ಪರಿಸರವನ್ನು ಸಂರಕ್ಷಿಸುವಲ್ಲಿ, ಕಾಪಾಡುವಲ್ಲಿ, ಇಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ನೋಡಿಕೊಳ್ಳೋದ್ರಲ್ಲಿ ಪಾತ್ರ ಇದೆ. ಒಂದು ಸೂಕ್ಷ್ಮಾಣುಜೀವಿ ಇರ್ಬೋದು, ಒಂದು ವೈರಸ್ ಇರ್ಬೋದು, ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು. ಅದೇ ರೀತಿ ಸಸ್ಯಗಳ ಪಾತ್ರ ನಿಮಗೆ ಗೊತ್ತೇ ಇದೆ. ಸಸ್ಯಗಳು ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ, ಒಂದು ಇಲಿಯನ್ನು, ಈಗ ಒಂದು ಚಂದ್ರಗ್ರಹಣ ಅಥವಾ ನಾವೇ ಹೋದರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಸಸ್ಯನೇ ಇಲ್ಲ. ಮುಖ್ಯವಾಗಿ ಆಮ್ಲಜನಕ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಜೀವಿಗಳಿಗೆ ಬೇಕಿರುವಂಥದ್ದು ಆಮ್ಲಜನಕ. ನಮಗದು ಸಿಗುವಂಥ ಸಸ್ಯ. ಬರೀ ಆಮ್ಲಜನಕ ಮಾತ್ರ ಅಲ್ಲ, ಮಳೆ ಇರ್ಬೋದು, ನೀರು ಸಿಗುವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನೆರಳಿರ್ಬೋದು, ಆಹಾರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಸ್ಯಗಳಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ. ಆದರೆ ನಾವು ಸಸ್ಯಗಳಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದೇವೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಈ ಕಾರ್ಯಕ್ರಮ. ಮತ್ತು ಇವತ್ತು ಸಸ್ಯವನ್ನು ನೆಡ್ತಿದ್ದೇವೆ. ಯಾವ ಸಸ್ಯ? ಹಣ್ಣು ಹಂಪಲು ನೀಡುವ ಸಸ್ಯ. ಯಾಕೆ ಹಣ್ಣು ಹಂಪಲು ಸಸ್ಯ ಅನ್ನೋದು ಇನ್ವಿಟೇಷನಲ್ಲಿ ಹಾಕಿದ್ದೇವೆ. ನಾವು ಪಿಲಿಕುಳದಲ್ಲಿ ನಿನ್ನೆ ನಿಸರ್ಗಧಾಮಕ್ಕೆ ಹೋಗಿ ಸಸ್ಯಗಳನ್ನು ತಂದೇವೆ. ಅವ್ರ ಹತ್ರ 100 ಹಣ್ಣು ಹಂಪಲು ಗಿಡ ಒಂದೇ ಸಲ ಸಿಗೋದು ಕಷ್ಟ ಸರ್ ಹೇಳಿದ್ರು. ಇಲ್ಲ, ಹೇಗಾದರೂ ಮಾಡಿಕೊಟ್ಟು ಬೇರೆ ಗಿಡ ಆದರೂ ಬೇಡ, ನಮಗೆ ಇದೆ ಅಂತೇಳಿ. ಮತ್ತು ಅವರು ಪಾಪ ತುಂಬ ಕಷ್ಟಪಟ್ಟು ಎಲ್ಲ 100 ಗಿಡವನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಒಳ್ಳೊಳ್ಳೆ ಗಿಡ. ನಾನು ಆ ಗಿಡದ ಹೆಸರು ಹೇಳ್ತೇನೆ. ಉದ್ದೇಶ ಇಷ್ಟೇ, ನಿಮಗೆಲ್ಲ ಗೊತ್ತಿದೆ, ನಮ್ಮ ಜೀವ ವೈವಿಧ್ಯ ಎಲ್ಲ ಕುಸಿತ ಇದೆ, ನಶಿಸ್ತಾ ಇದೆ. ಒಂದಕ್ಕೊಂದು ಇಕಾಲಜಿಕಲ್ ಬ್ಯಾಲೆನ್ಸ್ ಇದೆ. ಉದಾಹರಣೆಗೆ ಇತ್ತೀಚೆಗೆ ನಿಮಗೆ ಈ ಮಿಡತೆಗಳು ದಾಳಿ ಮಾಡ್ತಿರೋದು ಗೊತ್ತಿದೆ. ಬೇರೆ ಬೇರೆ ದೇಶದಿಂದ ಬರ್ತಿದೆ, ಉತ್ತರ ಭಾರತದಿಂದ ಬರ್ತಿದೆ, ನಮ್ಮ ದಕ್ಷಿಣಕ್ಕೂ ಕನ್ನಡಕ್ಕೂ ಬಂದಿದೆ ಅಂತ ಸುದ್ದಿ ಬಂದಿದೆ. ಬಟ್ಟು ನಾವು ಅದನ್ನು ಕೂಲಂಕಷವಾಗಿ ನೋಡಿದರೆ ಏನು ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ನಿಮ್ಗೆ ಗೊತ್ತಿದೆ, ನಮ್ಮ ಮಂಡ್ಯ ಸೈಡು ಒಂದು ಚಿರತೆ ಒಂದೊಂದು ಮಗುನ ಕಚ್ಕೊಂಡು ಹೋಗಿ ಇದಾಗಿತ್ತು ಇನ್ಸಿಡೆನ್ಸ್. ಅಂಥದ್ದು ಇನ್ಸಿಡೆನ್ಸ್ ತುಂಬ ನಡೀತಾ ಇರ್ತದೆ. ಅದೇ ರೀತಿ ಒಂದು ಆನೆ ಇತ್ತೀಚೆಗೆ ಒಂದು ಇದಾಗಿ ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ಯಾಕೆ ನಡೀತಿದೆ? ಮನುಷ್ಯ ಮತ್ತು ಪ್ರಾಣಿಗಳ, ವನ್ಯ ಜೀವಿಗಳ ನಡುವೆ ಸಂಘರ್ಷ ನಡೀತಾ ಇದೆ. ಇದಕ್ಕೆ ಪ್ರಾಣಿಗಳನ್ನು ನಾವು ಬ್ಲೇಮ್ ಮಾಡಲಿಕ್ಕಾಗಲ್ಲ, ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೋಬೇಕು. ಯಾಕೆ ಹೇಳಿ, ನಾವು ಪರಿಸರವನ್ನು ಆ ರೀತಿ ನಮ್ಮ ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಅತ್ಯಮೂಲ್ಯ. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ನಮ್ಮ ವೈಸ್ ಚಾನ್ಸಲರ್ ರಿಜಿಸ್ಟರ್ ಚೆನ್ನಾಗಿ ಹೇಳಲಿಕ್ಕಿದ್ದಾರೆ. ಈ ಎಲ್ಲ ಕಾರಣದಿಂದ ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗೋದು ತುಂಬ ಸಮಸ್ಯೆನ ಎದುರಿಸ್ತಿದ್ದಾವೆ. ಈಗ ಫ್ಲಡ್ ಬರ್ತಾಯಿದೆ, ಕೆಲವು ಕಡೆ ಸೈಕ್ಲೋನ್ ಆಗ್ತಾಯಿದೆ, ಕೆಲವು ಕಡೆ ವಾಲ್ಕೆನೋ ಆಗ್ತಾಯಿದೆ, ನಾಳೆ ಸುನಾಮಿನೂ ಬರ್ಬೋದು. ಮತ್ತು ಸಾಂಕ್ರಾಮಿಕ ರೋಗ, ಕ್ಯಾನ್ಸರು ಅಷ್ಟೇ. ಮೊದಲೆಲ್ಲ ಎಲ್ಲೋ ಅಪರೂಪಕ್ಕೆ ಕೇಳ್ತೈತಿ, ಈಗ 100ಕ್ಕೆ ನಮ್ಮ ಅಕ್ಕಪಕ್ಕ ನಮ್ಮ ಮನೆಯಲ್ಲೇ ಕ್ಯಾನ್ಸರ್ ಪೇಷಂಟ್ ಇರುವಂಥ ಸಾಧ್ಯತೆ ಇದೆ. ಇದಕ್ಕೆಲ್ಲ ಕಾರಣ ಏನು? ಪರಿಸರ ಮಾಲಿನ್ಯ, ಪರಿಸರ ಧ್ವಂಸ, ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೇವೆ, ಏನೋ ಸರ್ಕಾರ, ಏನೋ ಸಂಸ್ಥೆ ಅಂತ. ನಾವು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ನಾವು ಇಂಡಿವಿಜುವಲ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅದು ಕೂಡ ಇಂಪಾರ್ಟೆಂಟು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಹಣ್ಣು ಹಂಪಲು ಗಿಡ ನೆಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಹಕ್ಕಿಗಳಿಗೆ ಹಣ್ಣು ಸಿಗ್ತದೆ. ಪ್ರತಿ ಗಿಡ ಇಂಪಾರ್ಟೆಂಟು. ಹಣ್ಣು ಹಂಪಲು ಗಿಡನೇ ಮುಖ್ಯವಾಗಿ ನಾವು ಇವತ್ತು ಯಾಕೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ, ಅದು ಫಲ ಬಿಟ್ಟಾಗ ಎಷ್ಟೋ ನಮಗೆ ಮಾತ್ರ ಅಲ್ಲ, ಎಷ್ಟೋ ಪಕ್ಷಿಗಳಿಗೆ ಹಣ್ಣು ಸಿಗ್ತದೆ. ನಾನು ಈಗಾಗಲೇ ಮಿಡತೆ ಹೇಳಿದಾಗೆ, ಮಿಡತೆ ಸಂಖ್ಯೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ, ಒಂದು ಕ್ಲೈಮೇಟ್ ಚೇಂಜ್, ಎರಡನೇದಾಗಿ ನಮ್ಮ ಮೈಗ್ರೇಟರಿ ಬರ್ಡ್ಸ್ ಏನಿದೆ ಇತ್ತೀಚೆಗೆ ತುಂಬ ಡಿಕ್ಲೈನ್ ಆಗಿದೆ. ಅದು ವೈಜ್ಞಾನಿಕ ಅಧ್ಯಯನ ಈಗಾಗಲೇ ನಡೆಸಿವೆ.
ತುಂಬ ಮೈಗ್ರೇಟರಿ ಬರ್ಡ್ಸ್ಗಳು ಬರ್ತಿದೆ, ಈಗ ಬರ್ತಾ ಇಲ್ಲ. ಫುಡ್ ಚೈನ್ ಟೋಟಲ್ ಇಂಬ್ಯಾಲೆನ್ಸ್ ಆಗಿದೆ. ಒಂದರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಇನ್ನೊಂದು ಡಿಕ್ಲೈನ್ ಆಗ್ತಾಯಿದೆ. ಟೋಟಲಿ ಏನೇನೆಲ್ಲ ಆಗ್ತದೆ. ಸೊ ಅದನ್ನು ನಾವು ಈಗ ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಹಣ್ಣು ಹಂಪಲು ಗಿಡಗಳನ್ನೇ ಬರೀ ನೆಡುವುದಲ್ಲ, ನೆಟ್ಟು ಪೋಷಿಸುವಂಥದ್ದು ಕೂಡ ನಮ್ಮ ಕರ್ತವ್ಯ. ಮತ್ತು ಇನ್ನೊಂದು, ಈ ಕಾರ್ಯಕ್ರಮದ ಒಂದು ಬಹುಮುಖ್ಯ ಅಂಗ ನಿಮಗೆಲ್ಲ ಗೊತ್ತಿರುವಾಗ ನಮ್ಮ ವೇದಿಕೆ ಮೇಲೆ ಒಂದು ಮುಖ್ಯ ವ್ಯಕ್ತಿ ಇದ್ದಾರೆ, ಪ್ರೊಫೆಸರ್ KM ಬಾಲಕೃಷ್ಣ ಅವರು. ನಾವು ಕುಲಪತಿಗಳ ಅವರ ಹತ್ರ ಮಾತನಾಡಿದಾಗ, ಸರ್ ಈ ಥರ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೇವೆ, ಯಾರನ್ನ ಕರಿಬೋದು ಅಂತ ಒಂದು 3-4 ಹೆಸರು ಬಂತು. ನಮಗೆ ಏನಂತ ಹೇಳಿದ್ರೆ ಒಳ್ಳೊಳ್ಳೆ ಪಬ್ಲಿಸಿಟಿ ಇರೋರು ಆಗಲೇ ಇದ್ದಾರೆ, ಅವರಿಗೆ ಸನ್ಮಾನವೂ ಸಿಕ್ಕಿದೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಒಳ್ಳೊಳ್ಳೆಯ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ನ್ಯಾಷನಲ್ ಮಟ್ಟದ್ದು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ಆದರೆ ಎಲೆಮರೆ ಕಾಯಿ ಅಂತ ಕೆಲಸ ಮಾಡೋದು ಎಷ್ಟೋ ಜನ ಇದ್ದಾರೆ ಪರಿಸರ ಸೇವೆ, ಅವರನ್ನು ಗುರುತಿಸುವಂಥದ್ದು ಕೂಡ ಬಹುಮುಖ್ಯ. ಈ ಹಿನ್ನೆಲೆಯಲ್ಲಿ ನಮ್ಮವರೇ ಆದಂಥ ಪ್ರೊಫೆಸರ್ KM ಬಾಲಕೃಷ್ಣ ಅವರು, ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಿಮ್ಮ ಅನುಭವಕ್ಕೂ ಕೂಡ ಬಂದಿದೆ. ತನ್ನ ಜೀವನದ ಹಂಗನ್ನು ತೊರೆದು ಹಾವನ್ನು ಹಿಡಿದು ಸಂರಕ್ಷಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ಪ್ರೊಫೆಸರ್ ಚಂದ್ರ ಅವರು ಮತ್ತೆ ಹೇಳಲಿಕ್ಕಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಯಾವಾಗಲೂ ಸನ್ಮಾನ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಈಗಾದರೂ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಮಗೆ ಪ್ರೊಫೆಸರ್ ಎಡಪಡಿತೆಯವರು ಒಂದು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಕುಲಪತಿಗೆ ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಅದನ್ನು ಸ್ವೀಕರಿಸ್ತಾ ಇರೋದಕ್ಕೆ ಪ್ರೊಫೆಸರ್ KM ಬಾಲಕೃಷ್ಣರು ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇಲ್ಲಿ ಮುಖ್ಯ 2 ವಿಷಯ. ಒಂದು, ಒಬ್ಬ ವ್ಯಕ್ತಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿರುವಂಥದ್ದು ಗುರುತಿಸುವಂಥದ್ದು ಒಂದು ಸಮಾಜದ ಒಂದು ಆದರ್ಶ ಸಮಾಜದ ಒಂದು ಗುಣ. ಎರಡನೇದಾಗಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳಿದ್ದಾರೆ, ನಾವಿದ್ದೇವೆ, ಎಲ್ಲರೂ ಇದ್ದಾರೆ, ಒಂದು ಇನ್ಸ್ಪಿರೇಷನ್. ಒಂದು ಒಳ್ಳೆ ಕೆಲಸ ಮಾಡಿದರೆ ಒಂದು ಸಮಾಜ ರೆಕಗ್ನೈಸ್ ಮಾಡ್ತಾರೆ, ನಾನು ಕೂಡ ಒಂದು ಮಾಡಬೇಕು. ಪರಿಸರ ಸೇವೆ ಇರ್ಬೋದು, ಏನೇ ಒಂದು ಸೇವೆ ಇರ್ಬೋದು, ಮಾಡಿದರೆ ಇವತ್ತೆಲ್ಲ ನಾಳೆ ಒಂದು ರೆಕಗ್ನಿಷನ್ ಸಿಗ್ತದೆ. ಒಂದು ಸಿಂಬಾಲಿಕ್ ಆಗಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಸೊ ಅದರ ಬಗ್ಗೆ ಮತ್ತೆ ಹೇಳಲಿಕ್ಕಿದ್ದಾರೆ. ಮತ್ತು ಇನ್ನೊಂದು ವಿಶೇಷ, ನಾನು ಇವತ್ತು ಮುಖ್ಯವಾಗಿ ಇಬ್ಬರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಒಂದು, ಕುಲಸಚಿವರಿಗೆ, ನಮ್ಮ ರಾಜು ಮಗವೀರವರಿಗೆ. ಯಾಕಂತ ಹೇಳಿದರೆ ನಾವು ಈ ಕಾರ್ಯಕ್ರಮವನ್ನು ಒಂದು ಕೊಠಡಿಯಲ್ಲಿ ಮಾಡಲಿಕ್ಕೆ ಮಾಡಿದ್ದು, ಒಂದು ರೂಮ್ ಒಳಗೆ. ಯಾಕಂದರೆ ಮಳೆ ಬರ್ತಾಯಿದೆ. ಕುಲಸಚಿವರ ಹತ್ರ ನಾವು ಹೀಗೆ ಇನ್ವಿಟೇಷನ್ ಡಿಸ್ಕಸ್ ಮಾಡುವಾಗ ಅವರು ಸಜೆಷನ್ ಕೊಟ್ಟರು, ಇಲ್ಲೆಲ್ಲ ಇದು ಪರಿಸರ ಕಾರ್ಯಕ್ರಮ, ಪರಿಸರದಲ್ಲೇ ಮಾಡಬೇಕು, ಹೊರಗಡೆ ಮಾಡಬೇಕು, ಓಪನ್ ಸ್ಪೇಸಲ್ಲಿ ಅಂತ ಹೇಳಿದರು. ಒಳ್ಳೆಯ ಒಂದು ಅರ್ಥಪೂರ್ಣವಾದ ಒಂದು ಸಜೆಷನ್ ಕೊಟ್ಟರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಹೊರ ಸ್ಪೇಸಲ್ಲೇ ಮಾಡ್ತಾ ಇದ್ದೇವೆ. ಇನ್ನೊಂದು ಥ್ಯಾಂಕ್ಸ್, ನಾನು ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ದಯವಿಟ್ಟು ಅವ್ರಿಗೆ ಚಪ್ಪಾಳೆ ಕೊಡಬೇಕು. ಒಂದು ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೇಳಿ ಯಾರಿಗಿರ್ಬೋದು ಥ್ಯಾಂಕ್ಸು? ಪ್ರಕೃತಿಗೆ. ನೋಡಿ, ಇವತ್ತು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದೆ. ಬೆಳಗಿನ ಕೂಡ ಮಳೆ ಇತ್ತು, ರಾತ್ರಿನೂ ಕೂಡ ಮಳೆ ಇತ್ತು, ಒಳ್ಳೆಯ ವಾತಾವರಣ ಇದೆ. ಅಥವಾ ಬಿಸಿಲು ಇಲ್ಲ, ಇತ್ಲಾಗೆ ತುಂಬ ನೆರಳು ಇಲ್ಲ, ಮಳೆ ಮೋಡನೂ ಇಲ್ಲ. ಈ ಕಾರ್ಯಕ್ರಮ ನೀವು ಚೆನ್ನಾಗಿ ಮಾಡಿ ಅಂತೇಳಿ ಪ್ರಕೃತಿ ನಮಗೆ ಹಾರೈಸ್ತಾ ಇದೆ, ಶುಭಾಶಯ ನೀಡ್ತಾ ಇದೆ. ಅದು ಕೂಡ ಒಂದು ಒಳ್ಳೆಯ ಒಂದು ಮೆಸೇಜ್. ಅಂದರೆ ನಾವು ಒಳ್ಳೆ ಕೆಲಸ ಮಾಡಿದರೆ ಪರಿಸರ, ಪ್ರಕೃತಿ ಕೂಡ ನಮಗೆ ಒಳ್ಳೆಯ ರೀತಿಯನ್ನು ಒಳ್ಳೆಯದನ್ನು ಕೊಡ್ತದೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಹಾಗೆ ಮತ್ತು ಇನ್ನೊಂದು, ನಮ್ಮ ಕುಲಪತಿಗಳು ಈಗಾಗಲೇ ಹೇಳಿದೆ, ಅವರೇ ಈ ಕಾರ್ಯಕ್ರಮ ಮಾಡಲೇಬೇಕಂತ ನಮಗೆ ಇನ್ಸಿಸ್ಟ್ ಮಾಡಿದರು. ಎರಡನೇದಾಗಿ ಅವರದೊಂದು ಉದಾಹರಣೆ ಕೊಡ್ತೇನೆ. ಪರಿಸರ ಸ್ನೇಹಿ ಬೇರೆ ಬೇರೆ ಹೇಳ್ತಾರೆ. ಅವರು ಫೈನಾನ್ಸ್ ಆಫೀಸರ್ ಆಗಿ, ಕುಲ ಸಚಿವರಾಗಿ, ಮತ್ತು ಕುಲ ಸಚಿವ ಪರಿಸಂಘ ಬೇರೆ ಬೇರೆ ನೆಲೆಯಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದಾರೆ. ಅವಾಗ ಅವರಿಗೆ ಒಂದು ಗೌರ್ಮೆಂಟ್ ವೆಹಿಕಲ್ ಇತ್ತು. ಎಲ್ಲ ಮುಗಿದ ನಂತರ ಪುನಃ ಡಿಪಾರ್ಟ್ಮೆಂಟಿಗೆ ಬಂದರು. ಅವರ ಒಂದು ಸ್ಟ್ಯಾಂಡರ್ಡ್ಗೆ, ಅವರ ಒಂದು ಯೋಗ್ಯತೆಗೆ ಒಳ್ಳೆ ಒಂದು ಆಡಿ ಕಾರು ಅಥವಾ ಯಾವುದೋ ಒಂದು ಮರ್ಸಿಡೆಸ್ ಬೆಂಜ್ ಕಾರ್ ಇಟ್ಕೊಂಡು ಒಳ್ಳೆ ಡ್ರೈವರ್ ಇಟ್ಕೊಂಡು ತಿರುಗಾಡ್ಬೋದಿತ್ತು. ಆದರೆ ಅವರ ಸರಳತೆ ಎಷ್ಟಿದೆ ಅಂತ ಹೇಳಿದ್ರೆ, ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಬರ್ತಾಯಿದ್ರು ಹೋಗ್ತಾ ಬರುವಾಗ. ಅದು ದಟ್ ಇಟ್ ಸೆಲ್ಫ್ ಇಸ್ ಎ ಮಾರಲ್. ಅಂದರೆ ನಾವು ಪರಿಸರ ಸ್ನೇಹಿ ಅಂತ ಹೇಳುವಾಗ ದೊಡ್ಡ 100 ಗಿಡ ನೆಡಬೇಕು, 1000 ಗಿಡ ನೆಡಬೇಕಂತಲ್ಲ, ನಮ್ಮ ಜೀವನದಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡ್ತೇವೆ ಅದು ಕೂಡ ಇಂಪಾರ್ಟೆಂಟು. ಈಗ ಪರಿಸರ ಸ್ನೇಹಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕನ್ನುವಾಗ ನಾವು ಏನು ಹೇಳ್ತೇವೆ, ಸರಳ ಜೀವನ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಅವರು ಹೇಳಿದಾಗೆ ಸರಳ ಜೀವನ. ಸೊ ಸರಳ ಜೀವನ ಅಂದರೆ ಹೇಗಿರಬೇಕು ಅನ್ನೋದನ್ನು ನಮಗೆ ಅವರು ತೋರಿಸಿಕೊಟ್ಟಿರೋ ಅದು ಕೂಡ ಒಂದು ಉದಾಹರಣೆ. ಅಂದರೆ ನಾವು ಬೇರೆ ಬೇರೆ ಅವರ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಲೀಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರೊಫೆಸರ್ ಎಡಪಡಿತಾಯಿ ಸರ್ ಕೂಡ ನಮಗೊಂದು ಮಾಡೆಲ್ ಆಗಿ ಇಲ್ಲಿ ಸಿಗ್ತಾರೆ. ಈ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ಭಾಷಣ ಮಾಡೋದಕ್ಕಿಂತ ಒಂದು ಸಣ್ಣ ಕತೆ ಹೇಳಿದರೆ ತುಂಬ ಅರ್ಥಪೂರ್ಣ ಆಗ್ತದೆ ಅಂತ ನಾನು ಎಣಿಸ್ತೇನೆ. ನಾನೇ ಒಂದು ಮಾಡಿದಂಥ ಒಂದು ಸಣ್ಣ ಕತೆ. ಏನಂತ ಹೇಳಿದ್ರೆ, ಒಂದು ಮನೆ ಇರ್ತದೆ, ಒಂದು ಊರು, ಒಂದು ಹಳ್ಳಿ. ಅಲ್ಲಿ ಒಂದು ಫ್ಯಾಮಿಲಿ ಇರ್ತದೆ. ಅಲ್ಲಿ ಒಂದು 2 ಅಣ್ಣ ತಮ್ಮ ಇರ್ತಾರೆ, ರಾಮ ಮತ್ತು ಶ್ಯಾಮ ಅಂತ. ರಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ದೇವರು ಅಂದರೆ ಭಾರಿ ಪ್ರೀತಿ, ದೇವರ ಭಕ್ತಿ ಮಾಡೋದು. ಸೊ ಅಲ್ಲಿ ತೋಟ ಇರ್ತದೆ ಮನೆ ಮುಂದೆ. ಅಲ್ಲಿ ಹೋಗಿ ಎಲ್ಲ ತಗೊಂಡು ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಪರಮ ಭಕ್ತ ದೇವರದ್ದು. ದಿನಕ್ಕೆ 1 ಗಂಟೆ ದೇವರು ಪೂಜೆ ಮಾಡ್ತಾನೆ, ಹೂವು ಹಣ್ಣೆಲ್ಲ ತಂದು ಮಾಡ್ತಾನೆ. ಅದೇ ಶ್ಯಾಮ ಆಗಲ್ಲ, ಒಂದು 2 ನಿಮಿಷ ಪ್ರಾರ್ಥನೆ ಮಾಡ್ತಾನೆ. ಆದರೆ ಅವನಿಗೆ ಗಿಡ ಮರ ಕೃಷಿ ಅಂತಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ನೀರು ಹಾಕೋದು, ಗಿಡ ಪೋಷಿಸೋದೆಲ್ಲ ಮಾಡ್ತಾ ಇರ್ತಾನೆ.
ಒಂದು ಸಲ ಬರಗಾಲ ಬಂದಿರತ್ತೆ. ಆ ಬರಗಾಲ ಬಂದಾಗಲೂ ಕೂಡ ಈ ರಾಮ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಲ್ಲ, ಅಲ್ಲಿ ಹೋಗಿ ಬೆಳೆದ್ರೆ ಬಂದು ತಂದು ಹಾಕ್ತಾನೆ. ಆದರೆ ಶ್ಯಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಬರಗಾಲದಲ್ಲೂ ಕೂಡ ಎಲ್ಲೆಲ್ಲೋ ನೀರು ತಗೊಂಡು ಬಂದು ಹೊತ್ಕೊಂಡು ಬಂದು ನೀರು ಹಾಕಿ ಅದನ್ನು ಪೋಷಿಸ್ತಾನೆ, ಅದನ್ನು ಉಳಿಸ್ಕೊಳ್ತಾನೆ. ಸೊ ಹೀಗೆ ವರ್ಷಗಳಲ್ಲಿ ನಡೀತಾ ಇರ್ತದೆ. ಒಂದು ಸಲ ಏನಾಗುತ್ತೆ, ದೊಡ್ಡ ಫ್ಲಡ್ ಬರ್ತದೆ. ಫ್ಲಡ್, ಓಕೆ, ನೀರೆಲ್ಲ ಕೊಚ್ಕೊಂಡು ಹೋಗ್ತದೆ, ಮನೆಯೆಲ್ಲ ಮುಳುಗಿರ್ತದೆ. ಸೊ ಎಲ್ಲರೂ ಒಂದು ಮುಳುಗುವ ಒಂದು ಸ್ಥಿತಿ ಬರ್ತದೆ, ಸಾಯುವ ಸನ್ನಿವೇಶ ಬರ್ತದೆ. ಆವಾಗ ರಾಮಶ್ಯಾಮ ಎಲ್ಲರೂ ನಾವಿಗೆ ಕೊನೆಯ ಸ್ಥಿತಿ ಬಂದಾಗ ದೇವರನ್ನು ಬೇಡ್ಕೊಳ್ಳು, ದೇವರೇ ಕಾಪಾಡು ಅಂತ. ಆವಾಗ ಎಲ್ಲರೂ ಬೇಡ್ಕೊಳ್ತಾರೆ, ರಾಮಶ್ಯಾಮನ ಕೂಡ ಕಾಪಾಡ್ತಾರೆ. ಆವಾಗ ಯಾವುದೋ ಒಂದು ಮಾಯದಲ್ಲಿ ಅಲ್ಲಿ ಶ್ಯಾಮ ಫಸ್ಟ್ ಬದುಕ್ತಾನೆ. ಶ್ಯಾಮ ದಡಕ್ಕೆ ಬಂದು ಬದುಕ್ತಾನೆ. ರಾಮ ಇನ್ನೂ ಒದ್ದಾಡ್ತಾ ಇರ್ತಾನೆ. ಒದ್ದಾಡಿ ಒಂದು 10 ನಿಮಿಷ ನಂತರ ಅವನು ಕೂಡ ಬದುಕ್ತಾನೆ. ಆಯಿತು, ಒಂದು ಸ್ವಲ್ಪ ದಿನ ಆಯಿತು. ಆ ರಾಮನಿಗೆ ಇಬ್ಬರು ಬದುಕೊಂಡ್ರು, ತುಂಬ ಜನ ಬದುಕಿದ್ರು. ರಾಮನಿಗೆ ಮೈಂಡಲ್ಲಿ ಫಸ್ಟ್ ನಾನು ಅಷ್ಟೆಲ್ಲ ದೇವ್ರಿಗೆ ಪೂಜೆ ಮಾಡಿದೆ, 1-2 ಗಂಟೆ ಪೂಜೆ ಮಾಡಿದೆ, ದೇವರು ನನ್ನನ್ನು ಫಸ್ಟ್ ಕಾಪಾಡೋ ಬದಲು ಶ್ಯಾಮನ ಕಾಪಾಡಿದ್ದಾನೆ ಅಂತ ಅವ್ನ ಮೈಂಡಲ್ಲೇ ಕೊರಿತಾ ಇರ್ತದೆ. ಸೊ ಹೀಗೆ ಒಂದು ಸಲ ಜ್ಯೋತಿಷ್ಯರ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಹೀಗೆ ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ದೇವ್ರು ನನ್ನನ್ನು ಕಾಪಾಡಲಿಲ್ಲ ಫಸ್ಟು ಶ್ಯಾಮನ್ನ. ಆವಾಗ ಗುರುಗಳು ದಿವ್ಯ ದೃಷ್ಟಿಯಲ್ಲಿ ನೋಡಿ ಹೇಳ್ತಾರೆ, ನೋಡಿ ದೇವರಿಗೆ ಬೇಕಾಗಿರೋದು ನಿಮ್ಮ ಪೂಜೆ ಪುರಸ್ಕಾರ ಅಲ್ಲ, ಅವ್ರಿಗೆ ಬೇಕಿರೋದು ನಿಜವಾದ ಸೇವೆ. ನಿನ್ನ ತಮ್ಮ ಏನು ಮಾಡಿದ್ದಾನೆ ಶ್ಯಾಮು, ಹೂ ಗಿಡ ಅಂಥ ಬರಗಾಲದಲ್ಲೂ ಕೂಡ ಅವನು ಇದು ಮಾಡಿದ್ದಾನೆ, ನೀರು ತಂದು ಅದನ್ನು ಪೋಷಿಸ್ತಾನೆ, ಅದು ನಿಜವಾದ ಸೇವೆ. ಸೊ ಅದು ದೇವರಿಗೆ ಬೇಕಾಗಿರೋದು, ನಿಮ್ಮ ಆಡಂಬರದ ಇದು ಅಲ್ಲ, ಪೂಜೆ ಪುರಸ್ಕಾರ ಅಲ್ಲ, ಇದು ನಿಜವಾದ ಸೇವೆ. ಆದ್ದರಿಂದ ದೇವರು ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು, ಮತ್ತು ನಿಮ್ಮ ಭಕ್ತಿ ಇದೆಲ್ಲ ಮತ್ತೆ. ಸೊ ಇದು ಒಂದು ಈ ಕತೆ ಯಾಕೆ ಹೇಳಿದೆ ಅಂತಾರೆ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಇದರ ಮೆಸೇಜ್ ಏನಂತ. ಇನ್ನೂ 2-3 ಕತೆ ಇದೆ, ಇನ್ನೊಮ್ಮೆ ಹೇಳೋಣ. ಇಷ್ಟನ್ನು ಹೇಳಿ ಇತ್ತ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕುಲಪತಿಗಳಿಗೆ, ಕುಲಸಚಿವರಿಗೆ, ಎಲ್ಲರಿಗೂ, ನಿಮಗೆಲ್ಲರಿಗೂ ತಾವೆಲ್ಲ ಬಂದಿದ್ದೀರಿ, ಹೃತ್ಪೂರ್ವಕ ಕೃತಜ್ಞತೆ ಅಭಿನಂದನೆಗಳು ಸಲ್ಲಿಸ್ತೇನೆ. ವಿಶ್ವ ಪರಿಸರ ದಿನಾಚರಣೆದ ಅಂಗವಾದ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆದ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ದೈಕ್ಲಿನ ವಿತರಣೆ ಮಾಡ್ತಾರೆ. ಶ್ರೀಮತಿ ಪ್ರಮೀಳಾ ಬೊಕ್ಕ ಬಳಗದಕ್ಲು ಪರಿಸರ ಗೀತೆ ಪ್ರಾರ್ಥನೆ ಪಂಡೇರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಕುಡ್ಲ ಘಟಕದ ಕಾರ್ಯದರ್ಶಿ ಪ್ರೊಫೆಸರ್ ಬಿ.ಕೆ. ಮಂಜುನಾಥ್ ಸಭೆ ನಿಂತ್ಕೊಂಡಿರು. Honorable Vice Chancellor of Mangalore University and the President of Association of British Scholars, Mangalore Chapter, Professor Subramanya Edupaditaya sir. Respected Registrar of Mangalore University, Sri K. Raju Magavira. Nodal Officer Dr. Taravati, Department of Biosciences, Mangalore University. Program Coordinator of the World Environment Day and the Chairman of the Department of Biosciences, Professor Prashant Nayak. Faculty members of the Department of Biosciences and sister departments, research fellows, media persons,
large mass following of the Facebook of Mangalore University, students from nearby school, ladies and gentlemen. I have the honor of welcoming you all for the celebration of World Environment Day. ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜಾ ಸಭೆ ಸ್ಥಾರಿಕೆ ಮಾಡ್ತಾರೆ. It's nature where we celebrate the World Environment Day. The theme for this is celebrating biodiversity, and the campaign for this year is Time for Nature. Well friends, may I please request each one of you to give a nice applause to all the dignitaries on the dais as they have taken their seats here. ಕುಡ್ಲ ವಿಶ್ವವಿದ್ಯಾಲಯದ ಪರಿಸರ ಯೋಜನೆದ ನೋಡಲ್ ಅಧಿಕಾರಿ ಡಾಕ್ಟರ್ ತಾರಾವತಿ ಸ್ವರ್ಣ ಸಂಧಾಯರು. Day is celebrated every year globally and also in Mangalore University campus based on the theme suggested by United Nations under Environment Program for taking protective measures to take care of Mother Earth. This year also we are celebrating on the theme Celebrate Biodiversity campaign Time for Nature with a focus on providing the infrastructure to develop plants and animals in earth, including human being, development of human being. The Honorable Vice Chancellor of Mangalore University, Professor P.S. Edapaditaya sir, is very supportive and encouraging to conduct programs related to environment in Mangala Gangotri campus. Today also he presided over the function. ಸಭೆಯಲ್ಲಿ ಸೇರಿದ ಬಳಿಕ ವಿಶ್ವ ಪರಿಸರ ದಿನಾಚರಣೆದ ಅಂಗವಾದ ವಿಶ್ವವಿದ್ಯಾಲಯದ ಜೀವ ವಿಜ್ಞಾನ ವಿಭಾಗದ ವಟಾರಡು ದೈಕ್ಲೆ ನಡೆಯಿತು.